ಕಮೆಂಟ್ ಹಾಕಿ ಗೈಸ್, ಯಾರಿದ್ದೀರಾ? ಯಾರಿದ್ದೀರಾ ಕಮೆಂಟ್ ಹಾಕಿ. ಬನ್ನಿ ಬನ್ನಿ. ಕರೆಂಟ್ ಗಡಿ ಗಡಿ ಹೋಗ್ತಾರೆ. అంటే వనస్ మల్తారా చాపరి చా అండి. ఓడిపోయారు. ಮಾತಾಂಡ್ ಓ ಈತ ಬೇಗನೆ ಶಾಲ ಬರಿಯಾರು ಹುಷಾರಿಗೆ ಬಕ್ಕ ಪೆಟ್ಟು ಪುರಾಂಡ ಪೆಟ್ಟಾಂಡಿ ಅಕ್ಕ ತಮ್ಮನ ಪೆಟ್ಟು
ದಾದಿನಿ ಸ್ಪೆಷಲ್ ಒಣಸದು. ಈರ್ನ ಕಮೆಂಟ್ ಬಂದಾಗ ಎನ್ನ ಒಂಜಿ ನಿದ್ರೆ ಹಾಕೋಣ ಅಂದು ಸೌಮ್ಯ. ಇರ್ನ ಕಮೆಂಟ್ ಬಂದಾಗ ಏನೋ ಒಂಜಿ ನಿದ್ರೆ ಹಾಕೋಣ. ಅವು ಒಂಜಿ ಆತುಜಿ ನನ್ನ ತೂವೋಡು. ಓ ಅವು ಉಂಡ ಅವೇ ಪುಕ್ ಬಯ್ಯಗ ದೀತಾರ. ಭಾರಿ ಮಲ್ಲ ಪೆಟ್ಟು ಬುರ ಉಂಡತೆ ನಿಕಲ್ನ ಗ್ಯಾಂಗ್ ಮಲ್ಲ ಉಂಡು. ಎಂಕ್ಲೆಗೊಂದು ಜನ ಓಡಿತ್ತೇನೆ ಕಡಪುಡಾರ ಪೆಟ್ಟಿಗೆ. ಅಂದ ಮುತ್ತು ಅಕ್ಕ ಅಂದೆ ಅವು ಎಂಕ್ಲೆಗ್ಲ ಒಂದು ಜನ ಬೋಡಲ್ಲ ಇಂಚಿತ್ ನಕಲ್ ಬರೋ ಬರ್ತಿರತ್ತ ಆಕ್ಲೆಗೆ ಒಂದು ಮಣ್ಣು 4 ಕೊರ್ಕೆ. ನಾ ಬಂದೆ ಕುಕ್ಕರ್ ಮ್ಯಾಮ್. ಹೌದಾ ಬಂದ್ರ ಬನ್ನಿ ಬನ್ನಿ. ನಿಮ್ಮನ್ನು ಹೊಗಳ್ತಾ ಇದ್ದೆ ಈಗ ತುಷಾಂತ್, ನಿಮ್ಮನ್ನು ಹೊಗಳ್ತಾ ಇದ್ದೆ ಆಯ್ತಾ. ಸೌಮ್ಯ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ಸೌಮ್ಯ ಇರೇಗ ಹಾಯ್ ಪನ್ನೊಂದಿಲ್ಲ ತುಷಾಂತ್. ಏತು ತಿಂದು ಬರ್ತಾರೆ ತುಷಾಂತ್? ಮಟನ್ ಬಿರಿಯಾನಿಯ ಚಿಕನ್ ಬಿರಿಯಾನಿಯ ದಾದಿರಿ? ಯಾಕೆ ಹೊಗಳುದು? ಅದು ನಿಮ್ಮನ್ನು ಹೊಗಳುವಂತ ಆಯ್ತು, ಅದಕ್ಕೆ ಹೊಗಳಿಕೆ. ಅತಿ ಸೌಮ್ಯ ಈರ ಆರ್ಡ ಪಿನ್ ಮಲ್ಪರ ಬಂದ ಹೋಗ್ದೆ ಪರವಂತಾರಪ್ಪ. ರಾಮಾಚಾರಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಅಕ್ಕ ಪಿನ್ ಮಲ್ಪಲೇನ ಪಿನ್ ಮಲ್ಪ ಅವಲ್ದೇ ಇದ್ದಾರಕ್ಕ. ರವೀಂದ್ರಣ್ಣ ಹಾಯ್ ಹಾಯ್ ಎಂಚೆಲ್ಲರು ವಣಸಾಂಡೆ ಚಾ ಪರಿಹಾರ. ಹಾಯ್ ರವಿ ಬ್ರೋ ಅಂತ ತುಷಾಂತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಪಿನ್ ಮಲ್ಪದು ಪಿನ್ನ ಹಿಡಿಗೆ ಕನೆಕ್ಟ್ ಆಗಿ ಆಯ್ತಾ. ಊಟ ಇಲ್ಲ, ನಿಮ್ದಾಯ್ತಾ? ನಂದಾಯ್ತು. ನೀವೇನು ಲೇಟ್ ಊಟ? ಊಟ ಮಾಡಬೇಕಲ್ಲ, ಟೈಮ್ಗೆ ಸರಿಯಾಗಿ ಊಟ ಮಾಡಬೇಕು. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಪಿನ್ನ ಹಿಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ. ತುಂಬ ಒಳ್ಳೆಯವರು, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಹಲೋ ಸುಶಾಂತ್ ಅಣ್ಣನ ತುಷಾಂತ್ ಅಣ್ಣ ಅವರು ತುಷಾಂತ್, ಇನ್ನೊಬ್ಬರು ಸುಶಾಂತ್. ಊಟ ಅಂಡ್ ನಿನ್ನ ಒಣಸಾಂಡ ಎನ್ನಲ್ಲ ಒಣಸತ್ತಿಂಕಿನ್ ಗಟ್ಟಿತ್ತೇನು ಗಟ್ಟಿ. ಜನರೇ ಅಂತ ರವೀಂದ್ರಣ್ಣ. ಅಲೆ ಬತ್ತೇರು ನಮ್ಮ ಲೊಕೇಶನ್. ಹಾಯ್ ಲೊಕೇಶನ್ ಇರಗ್ಲ ಮೇಲೆ ಅಡ್ಡ ಬರ್ಲಿಕ್ಕ. ಹಲೋ ರವೀಂದ್ರಣ್ಣ ಅಂತ ಸೌಮ್ಯ. ಟೈಮ್ಗೆ ಸರಿಯಾಗಿ ತಿನ್ನೋದು ಕಷ್ಟ. ಹೌದಾ, ಯಾಕೆ ಹಾಗೆ? ಯಾಕೆ ಟೈಮ್ಗೆ ಸರಿಯಾಗಿ ತಿನ್ನೋಕೆ ಆಗಲ್ಲ? ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗಟ್ಟಿ, ಹಾಂ ಗಟ್ಟಿ ಗಟ್ಟಿ. ನಿಂದು ದಾದಿ ಲೊಕೇಶನ್ ಸರಿ ಬರ್ತೇನೆ. ಎಂಕಿನಿ ನಕ್ಕರು ನೂಡಲ್ ಮಾಡ್ತೀವಿ ಚೀ ನರಕದ ಇಲ್ಲಿ ತುಷಾಂತ್ ಕರ್ನರ್. ರಾಮಚೌರಿ ಅವರೇ ಯಾಕೆ ಲೇಟ್ ಊಟ ಯಾಕೆ ಸರಿಯಾಗಿ ಮಾಡೋಕ್ಕೆ ಆಗಲ್ಲ? ಇಂದು ಓ ಮುದ್ದು ಹೆಂಚಿನಿ ಇರಗ ಆಪುಜ್ಜಿ ಇರೋ ಮಧ್ಯಾಹ್ನ ತಿಂತನ ಜಾಸ್ತಿ ಆಯ್ತು ಮತ್ತೆ ಕಮ್ಮಿ ಮೇಲೆ ತೊಂಬದು ಕೊಲೆ ಖಾರ ತುತ್ತು ಬದ್ದು. ದಾದ ಮುಕ್ಕಿನಿ ಗಟ್ಟಿ 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 ಮುಕ್ಕಿನೇ ಹತ್ತು ತಿನ್ನಿ. ಕೆಲಸ ಇದೆ, ಓ ಹಾಗಾಗಿ ಲೇಟಾ? ಪರವಾಗಿಲ್ಲ. ಆದರೂ ಕೆಲಸ ಇದ್ದರೂ ಕೂಡ ಮೊದಲು ನಮ್ಮ ಆರೋಗ್ಯ ಮುಖ್ಯ ಅಲ್ಲ. ಮೊದಲು ಊಟ ಮಾಡಬೇಕು, ಆಮೇಲೆ ಕೆಲಸ ಮಾಡಬೇಕು. ಅಕ್ಕ ಎನ್ನ ಐಡಿ ಲಾಸ್ಟ್ ಮುಟ್ಟೆ ಅಕ್ಕ. ಲಾಸ್ಟ್ ಮುಟ್ಟ ದೀತೆ ಅವಳು ಸ್ವಾತಿ ಎಕ್ಕಡ ದೆಪ್ಪರ ಬಂಡಾರ ಪಂದ್ಲ ಫಸ್ಟ್. ಪಾಪ ಆರ್ಲ ಅವಳು ಲಾಸ್ಟ್ ಮುಟ್ಟ ದೀದು ಕುದೋನಿ. ರವೀಂದ್ರಣ್ಣ ಎಲ್ಲಿ ಹೋದ್ರಿ ಮಾರ? ತೆಂಕಿ ಪರ ಬನ್ನಿ ಬನ್ನಿ ಗೈಸ್. ಹೌದು, ಯಾನು ಅಡ್ಡಬೂರಿ ಈರ ಅಡ್ಡಬೂರ್ದ ಅಲ್ಪನ ಜಪ್ಪಿ
ಇರೆಗ್ ಸಂಬಳ ಕೊರ್ಪುಂಡ ಈಗ ಲೈವ್ಗೂ ಸಪೋರ್ಟ್ ಮಲ್ಪಾರ, ಲೈವ್ ಮಲ್ಪಾರ ರಡ್ಡ ಐಕಲ. ನೀವು ಏನು ಊಟ ಮಾಡಿದ್ರಿ? ನಾನು ಇದು ಕಡುಬು ತಿಂದೆ. ಕಡುಬು ಉಂಟಲ್ಲ, ಸಿಹಿ ಕಡುಬು ತಿಂದೆ, ಹಾಗಾಗಿ ಊಟ ಇಲ್ಲ. ಇದ್ದೀನಿ. ಓ ಇದ್ದೀರಾ? ಲೋಕೇಶರ ಹಾಯ್ ಪನ್ನೊಂದಿಲ್ಲ ತುಷಾಂತ್. ಬನ್ನಿ ಬನ್ನಿ ಗೈಸ್. ತುಷಾಂತ್ ಬ್ರೋ ಹಾಯ್ ಅಂತ ಲೊಕೇಶನ್ ಕಮೆಂಟ್ ಹಾಕಿ ಗೈಸ್. ನಿಮ್ಗೆ ಎಂತ ನಿದ್ದೆ ಬರ್ತದಾ? ಕಮೆಂಟ್ ಹಾಕಿ ನೋಡಿ. ಇಲ್ಲಿ ಪಿನ್ ಐಡಿಗೆ ಕನೆಕ್ಟ್ ಆಗಿ, ರಾಮಚಾರಿ ಅವರೇ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ? ಯಾರಿಗೂ ದಾದೆ ತುಷಾಂತ್ ಅರ್ಥ ಬುಜೀರ ಸರಿ ಬರುತ್ತೆ. ಓ ಗೈಸ್ ಬನ್ನಿ ಜನರೇ. ಗಟ್ಟಿ ಏತ್ ಗಟ್ಟಿ ಇತ್ತೆ, ಗಟ್ಟಿ ಕಲ್ಲು ಉಂಡತೆ, ಬಂಡೆ ಕಲ್ಲು ಆಯ್ತಾತು ಗಟ್ಟಿ ಇತ್ತೆ. ಅರೆಡ ಪಂದು ಬರ್ತಾಕ. ಓಕೆ ಓಕೆ ಪಂದು ಈಜಿಂದ ಇರ್ಪೆಟ್ಟು ತಿನ್ನುವ ಕೊಡೋರ ಲೈವ್ ಫೋನ್ ಹೈಡ್ನಲ್ಲಿ ಇರಬೇಡಿ. ಬನ್ನಿ ಜನರೇ ಪ್ಲೀಸ್ ಬನ್ನಿ. ಹೌದು ಬನ್ನಿ, ನಿಮ್ಮ ಜೊತೆ ಮಾತಾಡುವಂತ ನಾನು ಬಂದಿದ್ದೇನೆ. ನೀವೆಂತ ಹೈಡಲ್ಲಿ ತೆಪ್ಪು ಗೊತ್ತು. ಬೇಗ ಬೇಗ ಬಂದು ಕಮೆಂಟ್ ಹಾಕಿ ನೋಡು. ಯಾರಿದು ಹೊಸ ಮಾಲಿನಿ? ನಿಮ್ಮ ಅಜ್ಜ, ನಿಮ್ಮ ಅಜ್ಜ ಆಯ್ತಾ ಪ್ರಶಾಂತ್? ಸೌಮ್ಯ ಏರ್ ಜನ ಅಂದಿ ರಡ್ಡು ಕಡೆ ಇಟ್ಲ ಪಿನ್ನುವಂತ ಒಂದು ಕೊಂಡು ಓಲ್ ಮಾಯ್ಕಾಡು. ಎಂತ ಮರೆ ನೀವು ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ, ಸೂಪರ್ ಅಂತ ಹೇಳ್ತೀವಿ ಅಂದು ಯಾರು ಅವ್ರು ಆರಡೆಲ್ಲ ಬಂದು ಬೈದ್ಯಾರು. ಪಿನ್ ಐ ಡಿ ಸಬ್ಡನ್. ಪಿನ್ ಐ ಡಿ ಅವರು ಬರ್ತಾರೆ ಇರಿ ಆಯ್ತಾ? ಪಿನ್ ಐ ಡಿ ಅವರೇ ಎಲ್ಲಿದ್ದರು ಬೇಗ ಬಂದಿದ್ವಿ. ರಾಮಾಚಾರಿ ಅವರು ನಿಮ್ಮ ಚಾನಲ್ಗೆ ಕನೆಕ್ಟ್ ಆದ್ರಂತೆ, ಸ್ವಲ್ಪ ಚೆಕ್ ಮಾಡಿ. ಆಮೇಲೆ ಯಾರೆಲ್ಲ ಪಿನ್ ಐ ಡಿಗೆ ಕನೆಕ್ಟ್ ಆಗಿ ಆಯ್ತಾ? ನನಗೆ ಕೋಪ ಬರುತ್ತೆ, ಪ್ಲೀಸ್ ಬನ್ನಿ ಪಾತೆರ್ಗೆ ಬರ್ರಿ. ಇರೆಗೆ ಕೋಪ ಒಯ್ಟೆ ಬರ್ತೀನಿ ತಂದೆ. ಹೋಗಿ ಮಾರ, ನಾನು ಮಾಲಿನ ವೇಷ ಹಾಕಿದ್ದೀನಿ. ನಿನ್ನೆ 2 ಚಂಡಮುಂಡರು ಇದ್ರಲ್ಲ, ಇವತ್ತು ಮಾಲಿನಿ ಬಂದದ್ದ. ಹೌದಾ? ನಮಗೂ ಕನೆಕ್ಟ್ ಆಗಿ ಅಂತ ತುಷಾಂತ್. ರಾಮಾಚಾರಿ ಅವರೇ ಇಲ್ಲಿ ತುಷಾಂತ್ ಇದ್ದಾರೆ ನೋಡಿ, ಅವರ ಚಾನಲ್ಗೂ ಹಾಗೆ ರವೀಂದ್ರ ಅಣ್ಣ ಇದ್ದಾರೆ, ಆಮೇಲೆ ಯಾರಿದ್ದಾರೆ ಇಲ್ಲಿ ಚಾನಲ್ ಇದ್ದವ್ರಿಗೆ ಎಲ್ರಿಗೂ ಕನೆಕ್ಟ್ ಆಗಿ ಆಯ್ತಾ? ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ, ಅದು ಹೆಸರು ಉದ್ದ ಇಟ್ಟಿದ್ದಾರೆ ಅವರು. ಅದನ್ನು ಇದರಲ್ಲಿ ಎಂತ ಗೊತ್ತಾ, ಕತ್ತಿಯಲ್ಲಿ ತುಂಡು ಮಾಡಬೇಕು. ಕಂಡರ್ ದೀಪನ ಗೊಂಬೆ ನೂಲ್ದಾಗಿ ಅವ್ರ ದೃಷ್ಟಿಗೆ ಲೊಕೇಶನ್ ಲೈವ್ಗೆ ದೃಷ್ಟಿ ಅವ್ರ ಬರಲೇ ಬೈಕ್ ಬೋರ್ಡ ಇನಿ ಬೋರ್ಡ ಇನಿ ಸ್ಕ್ರೀನ್ ಮೇಲೆ ಇರೋರು ಇವತ್ತು LKG ಹೋಗಿಲ್ವಾ? ಇಲ್ಲ ಅಂತ, ಅವರು ರಜೆ ಅಂತ, ಇವತ್ತು ರಜೆ ಹಾಕಿದ್ದಾರೆ. ಮುದ್ದು ಅಕ್ಕಡ ಪಂಡೆ. ಓಕೆ ಓಕೆ ಸರಿ ಸರಿ. ಪೂರ್ತಿ ಹೆಸರು ಹೇಳಿದ್ರೆ ಹಾಕ್ತೀನಿ ನೋಡಿ. ಯಾರ್ದು ಪೂರ್ತಿ ಹೆಸರು ಹೇಳಬೇಕು? ಯಾರ್ದು ಹೇಳಬೇಕು ರಾಮಾಚಾರಿ ಅವರೇ? ಅಲ್ಲಿ ಹೆಸರೆಲ್ಲ ಉದ್ದು ಉಂಟ, ಅದನ್ನು ಕಟ್ ಮಾಡುವ ಆಯಿತಾ? ಚಾಕು ತಗೊಂಡು ಬನ್ನಿ, ಕಟ್ ಮಾಡಿ. ಕೇಕ್ ಕಟ್ ಮಾಡಿದ ಹಾಗೆ ಆಗಬೇಕು. ಇಲ್ಲಿ ಲೋಕೇಶ್ ಅಣ್ಣ ಕೂಡ ಇದ್ದಾರೆ ನೋಡಿ, ಅವರಿಗೆ ಕೂಡ ಕನೆಕ್ಟ್ ಆಗಿ. ಓ ಬರ್ಸ ಅಲ್ಲ, ಅದಕ್ಕೆ ರಜೆನಾ? ಹೌದು, ಬರ್ಸಗಳಿಗೆ ರಜೆ. ಮುದ್ದು ಅಕ್ಕ ಗಲಾಟೆಗೆ ಬರಲೆ, ಓಲಿ ಗಲಾಟೆ. ಓ ದೇವರೇ, ನಿಖಲ ಗಲಾಟೆ ಅವನಲ್ಲ ಬೋಡ ದಂಟೆ ಮಿನಿ ಎಂಕ ಒಂದು ತುಷಾಂತ್ ಹೋದರ ನೋಡಿ. ಇವರೇ ಎಂತ ಇವರಂದ್ರೆ ರಾಮಾಚಾರಿ ಅವರೇ ನೋಡಿ, ಇಲ್ಲಿ ಹೆಸರು ಹಾಕಿದ್ದಾರೆ ನೋಡಿ, ನಾನು ಫುಲ್ ತುಷಾಂತ್ ಮಂಜುನಾಥ್ ಶಿಲ್ಪಿ ನೋಡಿ, ಅದು ಹೆಸರಿಗೊಂದು ಕನೆಕ್ಟ್ ಆಗಿ ಆಯ್ತಾ? ಯಾನ್ ಬರ್ತ ಗಲಾಟೆ ಉಂಟಾ? ಬೋಲೆ ಬೋಲೆ ಗಲಾಟೆ ಉಂಟು. ಒಳ್ಳೆಯರು ನಮ್ಮನ್ನ ಐಶು ಬೈದ್ದೀರ. ಐಶು ಪುತ್ತೂರ್ದ ಐಶು ಒಳ್ಳೆಯರು. ಜನಬೋಡ ಸೌಮ್ಯ ತುಂಬಲ್ಲ ಅಲ್ಲ ಮೂರು ತುಷಾಂತ್ ಉಳ್ಳೇರು, ಬೊಕ್ಕ ಲೋಕೇಶ್ ಅಣ್ಣಿರ್ಲೇರು, ರವೀಂದ್ರ ಅಣ್ಣಿರ್ಲೇರು, ಅಗಲ್ಪುರ ಪೆಟ್ಟಿಗೆ ರೆಡಿ ಎಂಚಿಲ್ಲ ಅವಡು ಎಂಕಲ್ ಗುಡ್ ಪೂಜೆ ಅಂತ ರೆಡಿ ಇರಲಿ. ಎಂಕಲ ಮೆಗ್ಗೆಗ್ಲ ಗಲಾಟೆ ಅಲ್ಲೇ ತೂಲೆ ಪೋಲೆದ್ಕ ಏರ್ ಗಟ್ಟಿದುಕ ಅಲ್ಲಿ ಗಟ್ಟಿ ಅನ್ನಿಗೆ ಗಟ್ಟಿ
ಸುಶಾಂತ್ ಬ್ರೋ ತೊಟ್ಟಿಲು ಪಾಡ್ನಾಗಿತ್ತು ನಯ್ಯ ಅವು ಬುಕ್ಕ ಆ್ಯಡ್ ಆಗಿ ಪ್ಲೀಸ್ ಬಲೆ ಮರ ಐಡ್ನಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ. ಹೌದು ಡನ್ ತುಷಾಂತ್. ನೋಡಿ ತುಷಾಂತ್ ಅವರೇ, ರಾಮಾಚಾರಿ ಅವರು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾರೆ. ಹಾಂ ಅಂದಿ ಮೆಗ್ಗಿಯಾಗ್ಲ ಅಕ್ಕಾಗಲ ಭಾರಿ ಗಲಾಟೆ ಕೋಡೆಲ್ಲ ಒಂದಿತ್ತು ಯಾನವರ ಪೋಡಿದು ಪೋಯೆ ಗೊತ್ತಿತ್ತು. ಕೋಡೆ ಲೈವ್ ಆನಾಗಲ್ಲ ಭಾರಿ ಗಲಾಟೆ ಇತ್ತು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ ನೋಡಿ ಎಷ್ಟು ಜನ ಇದ್ದಾರೆ. ನೀವೆಂತ ಮತ್ತೆ ಬನ್ನಿ ಬೇಕು. ಕತ್ತಿ ತಿಕ್ಕುಜಿ ಒಂದು ಯಾವತ್ತ ಗಲಾಟೆಗ ಯಾವ ಸೌಮ್ಯರ ಮೆಗ್ಗಗ್ಲ ಮೆಗ್ದಿ ಪಲ್ದಿಗ್ಲ ಏನು ದಾದ ಇರೋ ಬಲೆ ಬೇಗ ಗಲಾಟೆಗೆ ಬಂದಿಲ್ಲ ಸೌಮ್ಯ. ಯಾನ್ ಅಂಚನೆ ಬರ್ಪುಜಿ ಎಲ್ಲ ನಿಗಲ್ 2 ಜನ ಒಂಜಿ ಯಾನ್ ಬೊಕ್ಕ ಪೆಟ್ಟು ನೋಡಿ ಆತ ಪೋಡಿಗೆ ಪೋಡು. ಊಟ ತಿಂದು ಬರ್ತೀನಿ. ಹೌದಾ, ಬೇಗ ಬನ್ನಿ ಆಯಿತಾ. ಊಟ ಮಾಡಿ ಬೇಗ ಬನ್ನಿ, ಎಲ್ಲಿಗೂ ಹೋಗಬೇಡಿ. ಇದೆಲ್ಲ ಇವು ನೋಡ್ಕೊಂಡು ಹೋಗಿ, ಸ್ಕ್ರೀನನ್ನು ನೋಡಿ ಆಯ್ತು. ಮತ್ತೆ ಊಟ ಮಾಡುವಾಗ ಮತ್ತೋದು ಬೇರೆ ಲೈವ್ಗೆ ಹೋದ್ರು ಸರಿ ಹೋಗಲ್ಲ ಇರಲ್ಲ. ಹೌದು ಮಾರೆ, ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಇದು ರವೀಂದ್ರಣ್ಣ ನೋಡುದಿಲ್ಲ, ಅವರು ಹೋಗ್ತಾರೆ ಮತ್ತೆ ಅವರು ಹೋಗಿ ಉಂಟಲ್ಲ ಬೇರೆ ಲೈವಿಗೂ ಹೈಡಲ್ಲಿ ಇರ್ತೀನಿ. ಹೌದಾ, ಓಕೆ ಓಕೆ, ಥ್ಯಾಂಕ್ ಯು. ಅವರು ನಿದ್ದೆಯಲ್ಲಿ ಇರ್ತಾರೆ, ಅದಕ್ಕೆ ಹಾಗೆ ಅಲ್ವಾ. ಗಲಾಟ ಮಲ್ಪರೆ ಯಾನ್ ರೆಡಿ ಇರಲಿ. ಓ ನರ್ವಂಟೆ ಒಚ್ಚಿರ್ನ ಗಲಾಟೆ ನರ್ವಂಟೆ ಇರೇಗ ಯಾವಂದಿ ಒಕ್ಕಡಿ ಜನ ನೀರು ಚಟ್ನಿ ಅವನು ಹೋದು ಮುದ್ದಿರೆ ನಾವಿಸಿಡು ಬೇಲೆ ಉಂಡಿ ಈರ್ಬೊಡ್ಚಿ ಬೇಲೆಗೆ ಬರ್ತೀನಿ ಏನಲ್ಲ ಅಗಡ್ದಿತ್ತು ಬಿಡುವ ಅಣ್ಣಗ ಅತ್ತ ಕೋಡಿಗೆ ಉಂಡು ತೋಲೆಗಾಕ ಅಂದ್ ಬಗೆಂಚಿನ ಪುಕ್ಕಿಲ್ಲ ಇರಲ್ಲ ಪನ್ಪುನ್ ಮಾತ್ರ ಬೆಳಗಾಕನ್ ಮಾತ್ರ ಯಾನೇ ಮಲ್ಲ ಜನ ದಾಲ ಧೈರ್ಯನೇ ಇಚ್ಛಕ್ತೆ ತಿಲ್ಲ ಲೋಕೇಶ್ ಅಣ್ಣ ಅಂತೇಳಿ ಸುಶಾಂತ್ ಅಂತೇಳಿ ಇಪ್ಪುನ ನರ್ವಂಟೆ ಕೂಡ ಪೆಟ್ಟು ಬರ್ತೀವಿ. ಆ ಜುಟ್ಟನ್ನು ತಾರದ ಮರ ಕಟ್ಟಲು ಸರಿಯಪ್ಪ ತುಷಾಂತ್ ಯಾನ್ ಬರೋಡ ಪೆಟ್ಟಿಗೆ ಅಲ್ಲಿ ಲೋಕೇಶ್ ಅಣ್ಣ ಬರ್ತೇವೆ. ಆರು ಬೀಜ ತಕ್ಕು ಇರ್ತದೆ ಲೋಕೇಶ್ ಅಣ್ಣ ಬೀಜ ತಕ್ಕು ದೂರ పోయారు ఈత పాతేరు ఉంది నాకు నాపత్తారు ఓరి లేదు వచ్చారు మరి చెప్తారా దాదాకట్టు పుల్లరేరండల ఇచ్చారు. సూపర్, థ్యాంక్ యూ రవీంద్రన్. ఉల్లరా ఒక పాత్ర నమ్మకు ಬಲೆ ಬಲೆ ಗೈಸ್ ಬಲೆ ಬಲೆ ಒಂದು ನಮ್ಮ ತುಳುನಾಡು ಜೀತು ಬತ್ತೇರು ಜೀತು ಹಾಯ್ ಜೀತು ಎಂಚೆಲ್ಲಾರೆ ಕೋಡೆ ಬತ್ತಿತ್ತೆ ಮಾರೆ ಇರ್ನ ಸುದ್ದಿ ಇರೆಂಚಿನ ನಿದ್ರೆ ಹಿಡಿತಾರ ಜೀತು ತುಕ ಬಲ್ಲೆ ತುಕ ಪೆಟ್ಟು ಎಂಚಿನ ಅಂದ ಈ ರಾತ ಮಲ್ಲ ಪೆಟ್ಟಿಷ್ಟ ಅಂದೆ ತುಷಾಂತ ಬೇಗ ಬೇಗ ಬಲ್ಲೆ ಮುಗಿಪುಂಡು ససురను అదే అవునుందా అందే సౌమ్య తుషాంత్ బ్రో ఈరు పెట్టుకు పోనాక కూర్చొని తెట్టు పొలిచి ಕರೆಕ್ಟ್ ಬಂಡರ್ ಲೊಕೇಶನ್ ಈಗಿನ ತಾರ ಮರ ಕಟ್ಟಡಿ JRN ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ. ಜೀತುತ್ತಲೇ ಇರಾಗ ಹಾಯ್ ಪನಂತಲೇರು ಉಲ್ಲಾರ ಮತ್ತೆ ಕಮೆಂಟ್ ಪಾಡ್ದು ಪೋಯಿನೇನ
ಒಂದು ಪಿನ್ ಐ ಡಿ ಕನೆಕ್ಟ್ ಅಲ್ಲ ಅದು ಜೀತು ಅಂದ. ಅಯ್ಯೋ ದೇವರನ್ರಿ ಶಾಂತ ಮೈಸಾಸುರ ಬರ್ತನ ಅಂದ. ಮೈಸಾಸುರ ತಾವು ಬಕ್ಕಾಸುರ ಬರ್ತನ ಅಂತ ಒಂದು ಬಕ್ಕಾಸುರ ಬರ್ತನ ಮೈಸಾಸುರ ಇಜ್ಜಿ ಹಾಯ್ ಮೂರ್ತಿ ಬ್ರೋ ಅಂತ ತುಷಾಂತ್ ಈರ್ನ ಲೈವ್ మరి ఈర్దాದ గురించి పాతర్రజ్జ అంది కృష్ణ అన్న బొకెంకల్ దాయి లైవ్ బరోడు ఇర్ನ ఒక ಮೈಸಾಸುರ ಬರ್ತನ ಅಂತ ಅಣ್ಣ ಹಾಯ್ ಪನ್ನೊಂದು ಸೌಮ್ಯ ಸೌಮ್ಯ ಅವರೇ ನೀವು ಸ್ಟಾರ್ಟ್ ಮಾಡಿದ್ದ ಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದ್ದ ಅಂತ ಕೇಳ್ತಿದ್ದಾರೆ ಲೊಕೇಶನ್ ಮೂರ್ತಿ ಏನಾಯಿ ತುಷಾಂತ ಹಾಯ್ ತುಷಾಂತ ಅಣ್ಣ ಬನ್ನಂಗತ್ತೇರು ಕೃಷ್ಣಣ್ಣೆ ಹಾಯ್ ಸೌಮ್ಯ ಸಿಸ್ ಬನ್ನಂಗತ್ತೇರು ಕೃಷ್ಣಣ್ಣ ರಪರಪ ಕಮೆಂಟ್ ಮಾಡೋಡಿ ಇಂಕ್ ಮೂಲು ಟೈಮ್ ತಿಕ್ಕರವಲ್ಲಿ ಹೋದಾರ ನಿಕ್ಲೆ ಇಂಚಿನ ನಿಕ್ಲೆ ಮೆಲ್ಲ ಮೆಲ್ಲ ಕಮೆಂಟ್ ಮಾಡಿ ಪರ ಬೇರ್ಲಕ್ಕೆ ಬೇಗ ಬೇಗ ಕಮೆಂಟ್ ಮಾಡಿದ್ರೆ ಅತ್ತ ಆರು ಜೀತು ಪೋಯರ ಅಂದತೆ ಒಂದು ಹಾಯ್ ಬಂದು ಆರು ನಿದ್ರೆ ಹಿಡಿತಾರ ಅಂತ ನಾನು ಸಾರು ಪೋಯರ ಅರೆ ತುಳು ಬರ್ಕೊಂಡಾಯ್ತ ಕೋಡೆ ತುಳು ಬಾರ್ತಾ ಕೆತ್ತನೆ ಕತ್ತಿ ದೊನ್ನೆ ಮಿನಿ ಬೋರ್ಡ ಪೆಟ್ಟುಗು ಪೂರ ಪತಂಬೋಲ ದಾದ ಪೂರ ಉಂಡಾವಿನ ಪೂರ ಪತಂಬೋಲು ಪಿರ ಇರೆಗೆ ಪೆಟ್ಟು ಬಾಡ್ದಿರಡೆ ಹಾ ಪನೊಂದುಲ್ಲ ಇಡ್ತು ಶಾಂತ್ ಯಾನು ಯಾವ್ದು ಗೊತ್ತುಂಡೆ ಒಂದು ನಿಮಿಷ ಏನು ಜಾ ಕೇಳೋಣತಿ ಓ ರವೀಂದ್ರಣ್ಣ ಪಾತಿರ್ಲ మరి ಕೇಳದು ಅವನು ಸಟ್ ಮಾಡಿದ್ದು ಪೆಟ್ಟಣ್ಣ ಹೌದು ಸೌಮ್ಯ ಮೈಪು ಸೂಡಿ ಯಾವಾಗ ಏನಂದಿಲ್ಲ ಇತ್ತು ಶಾಂತ ಅಕ್ಕ ಏತು ಜೋರು ಪೆಟ್ಟು ಕೊರ್ಪೆ ಗೊತ್ತುಂಡ ಓ ಅಂದ ಇರ್ರ ಕೈ ಕೊಟ್ಟು ಓಕೆ ಬಾಯ್ ವರ್ಕ್ ಶುರು ಮಾಡು ಅಂದೆ ಬಾಯ್ ಬಾಯ್ ಮುದ್ದು ಇಲ್ಲಲು ಆಕೆರ ಇಜ್ಜ ಅಂದ್ರೆ ನಾಯ್ ಅಂದೆ ಓಕೆ ಓಕೆ ಲೊಕೇಶನ್ ಕೇನುಡು ಅಂದ ಒಡೆ ಪೋಯರ ಪುಂಡಿ ಬೈಪ್ ಅವರ ಪೋಯರ ಕೇನು ಜಾ ಗುದ್ವೆ ತೆಗೆದು ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ ಮೆಸೇಜ್ ಓದಲೇ ಓದೊಂದಿಲ್ಲ ಅದು ಲೊಕೇಶನ್ ಸಂಜೆ ಬನ್ನಿ 7 ನನ್ನ ಲೈವ್ ಇದೆ ಹೌದಾ 7 ಓಕೆ ಓಕೆ 7 ಬರುವ ಇವತ್ತು ಕೂಡ ಟುಗೆದರ್ ಉಂಟಾ ಟೈಮು ಕರೆಕ್ಟ್ ಇತ್ತಲ್ಲ ರವೀಂದ್ರಣ್ಣ ಸಂಜೆ ಹೊತ್ತು ಸಂಜೆ ಲೈವ್ ಮಾಡಿದಲ್ಲ ಒಂದೆಷ್ಟು ಗಂಟೆಗೆ 5 ಆ ಟೈಮಿಂಗ್ಸ್ ಕರೆಕ್ಟ್ ಇದೆ ನಾನಿನ್ನು ಚೇಂಜ್ ಮಾಡಬೇಕಂತ ಆಗ ಕರೆಕ್ಟ್ ಆಗ್ತದೆ ಅಲ್ವಾ 7 ಹಾಯ್ ಹಾಯ್
ಇಂಚೊಲ್ಲರು ಪಣಸಾಂಡೆ ಚಾಪರಿಯರ ಉಮೇಶ್ವರ ಹಾಯಿ ಅಂತ ರವೀಂದ್ರಣ್ಣ. ಹಾಗೆ ಪಿನ್ನೈಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಒಂದ ಕರೀದು ಬರ್ತಿ ಚೂರು ಬೇಲೆ ಉಂಟು ಅಂದೆ ಲೊಕೇಶನ್. ಓಕೆ ಲೊಕೇಶನ್ ಪ್ರಿಯಾನ ಬಲ್ಲವೇ ಸೂಪರ್ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಸ್ತೆ ಅಂತ ಉಮೇಶಣ್ಣ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಟುಗೆದರ್ ಇಜ್ಜ 2 ರವೀಂದ್ರಣ್ಣ. ಟೆಲಿಫೋನ್ ಎನಡನಗೆ ಬಾಸ ಇದ್ದಾನೆ ಪಾಡತ್ತೆ ಮಂಡಿಗೆ ನಾವು ಲೈವ್ ಮಲ್ಪುನ ಅದಕ್ಕೆ ಅಂದ ಸೂಪರ್. ಥ್ಯಾಂಕ್ ಯು ಕೃಷ್ಣಣ್ಣ. ಕೃಷ್ಣಣ್ಣ ದಾದ ತಿಂದಾರಿ ಮಧ್ಯಾಹ್ನ ಈ ರೆಕಾರ್ಡ್ ಒಂದು ಪಂಡರು ಬೊಕ್ಕೇರ್ನ ಸುದ್ದಿ ಇಜ್ಜಿ ಒಡಗೋತಲ್ಲಿ ಆನುಲ್ಲಾರ ಓಕೆ ಬೊಕ್ಕ 2 ಇನ್ನು ಬಾತ್ ಅಕ್ಕ ಎಂಕ್ 159 ಸಬ್ಬಾತ ನನ್ನಲ್ಲ ಹಾಕೊಂಡು ಕವಿ ಟೆನ್ಷನ್ ಮಲ್ಪಿ ಆರಾಮೋಡಿಕ್ಲೆ ಖುಷಿ ಆಗಿತ್ಲೆ ನನ್ನಲ್ಲ ಅದು ಎಡ್ಡೆ ಹಾಕೊಂಡಿರ ಈಗ ಸೌಮ್ಯ. ಕೃಷ್ಣ ಬ್ರೋ ನಮಸ್ತೆ ಅಂತ ರವೀಂದ್ರಣ್ಣ. ಬಿರುವಸಣ್ಣ ಹಾಯ್ ಹಾಯ್ ಎಂಚೊಲ್ಲರು ವಣಸಾಂಡೆ ಬದನ ಸಾಂಬಾರ ಅವೇ ನಂಜಿಕ ನಂಜತೆ ಈರೊಂದು ಕಡೆ ಏನಾರ ಪಂಡಾರು ಕೃಷ್ಣಣ್ಣ ಕೆಬಿಗೆ ತಿರುಗಿ ಬಿರೋಸ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಇರೇಗದಾದ ಎಂಕ್ ಗಟ್ಟಿ ಇತ್ತಂಡೆ ತೆಕ್ಕರದ ಗಟ್ಟಿ. ಹಾಯ್ ರವೀಂದ್ರ ಬ್ರೋ ಅಂತ ಬಿರುವಸಣ್ಣ. ಬಕ್ಕೀರ್ನ ಸುದ್ದಿ ಇಜ್ಜಿ ಹಾಯ್ ಮೂರ್ತಿ ಬ್ರೋ ಪನಂದುಲೆ ಬಿರುವಸಣ್ಣ ಇಂಚೊಲ್ಲರಿಗೆ ಒಣಸ್ನಲ್ತಾರ ಚಾಪರಿಯರ. ಹಾಯ್ ರವಿ ಅಣ್ಣ ಪನಂದುಲ್ಲೇರು ಕೃಷ್ಣಣ್ಣ ಮುದ್ದನ ಆಶೀರ್ವಾದ ಏಪಲ್ಲ ಇಟ್ಕೊಂಡು ಸೌಮ್ಯಸಿಸ್ ಕಾರಗು ಬೂರಡಿಂದಿಜ್ಜಿ ಎನ್ನ ಆಶೀರ್ವಾದ ಮುಖ್ಯ ಆಯ್ತು. ಈರು ಆ ದೇವರನ್ನ ನಂಬುವಾರ ಮಕ್ಕಳನ ಆಶೀರ್ವಾದ ಬೊಕ್ಕ ಪೊಪ್ಪಮ್ಮನ ಆಶೀರ್ವಾದ ಈ ಮಾತ್ರಗಳ ಅನ್ಕೊಂಡು ನಿಖಲ್ನ ಹಿರಿಯರ್ನ ಆಶೀರ್ವಾದ ನಿಲಗಿತ್ತಂಡೆ ಬೊಕ್ಕ ನಮ್ಮ ಆಶೀರ್ವಾದ ಬೋರ್ಡಿಂದಿಜ್ಜಿ ಗೊತ್ತಾಂಡಿ. ಹಾಯ್ ಬಿರುವಸಣ್ಣ ಅಂತ ಕೃಷ್ಣಣ್ಣ. ಯಾನು ಹುಷಾರಿಲ್ಲ ವಣಸಾಂಡು ದಾದ ಸ್ಪೆಷಲ್. ತಿಳಿಪೇರ್ ರವೀಂದ್ರಣ್ಣ ಮಂಡಿ ಕುಟ್ಟಿಗೋರು. ಆಲ್ ಗೈಸ್ ಆಶೀರ್ವಾದ ಫಾರ್ ಆಲ್ ಗೈಸ್ ಅಲ್ಲ, ದೇವರನ್ನು ಗಾಡ್ ಕೂಡ ಸೇರಿಸಿ. ಗಾಡ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾವು ಇಷ್ಟು ಚೆನ್ನಾಗಿದ್ದೇವಂದರೆ ಅದಕ್ಕೆ ಕಾರಣ ದೇವರು, ನಂತರ ನಮ್ಮ ತಂದೆ ತಾಯಿ ನಮಗಿಂತ ಹಿರಿಯರು ಇದ್ದಾರಲ್ಲ ಅವರ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿದ್ದೇವೆ. ಪೊಟ್ಟು ಇಂಗ್ಲೀಷ್ ಅದು ನಿಮ್ಮದು ಪೊಟ್ಟು ಇಂಗ್ಲೀಷ್. ಓ ಮೈ ಗಾಡ್ ಇಸ್ ಗ್ರೇಟ್. ಎಸ್ ಸ್ಪೆಷಲ್ ದಾದ ಇಜ್ಜಿ ವೆಜ್ ಅಂದೆ ವೆಜ್ ಇಡ್ದಾದೆ ಬದನೆನ. ಐ ಲೈಕ್ ಗಾಡ್. ಎಂಕಲ ಮಸ್ತ್ ಇಷ್ಟ ಗಾಡ್ ಪಂಡ. ಯಾನು ಮನುಷ್ಯರದ್ದು ಜಾಸ್ತಿ ಇಂಡದೆ ದೇವರನ್ನ ನಂಬು ನೋಡ್ತೇನೆ ಅವು ಫಸ್ಟ್ಗೆ ಅಂತ. ಮನುಷ್ಯರನ್ನ ಮಿತ್ತು ಜಾಸ್ತಿ ನಂಬಿಕೆ ಇಜ್ಜೆಂಕ್. ತೌತೆ ಗಜಪ ಮನುಷ್ಯ ಇನಿ ಒಂಜಿ ರೀತಿ ಇಪ್ಪೇರು ಎಲ್ಲ ನನಗೆ ಕೊಡೊಂಜಿ ರೀತಿ ಇಪ್ಪೇರು ಅಂಡ ದೇವರ ಅಂಚಾಗ್ತದೆ. ದೇವರಿಗೆ ಮಾತಾಡ್ಬೋದು ಮಾತೆಲ್ಲ ಒಂಚೊಂದೆ ತುಪ್ಪೇರು.
ಇನ್ನು ಭಾಷಣಗೆ ಎಂದು ಬರ್ತಾರ ಮಾರೆ. ಬೆಲೆ ಬೆಲೆಗೆ ಎಸ್ ಎಸ್ ಯು ಕರೆಕ್ಟ್ ಟೆಲ್ಲಿಂಗ್. ಹೌದಾ, ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ರವೀಂದ್ರಣ್ಣ ರವೀಂದ್ರಣ್ಣನ ಬಗ್ಗೆ ನಂಬಿಕೆ ಇಚ್ಛೆ അഞ്ചവന്നെ താരണം വിത്തിന്തത്ത് വന്നി ഇറ കർമ്മ ಬಿರಸಣ್ಣ ಮುದ್ದು ಕುಲೆ ಮನದಲ್ಲಿ ಇರ್ಬೇಕಸುರೆ ಯಾನ್ ಕುಲೆ ಅಲ್ಲಿ ಇರ್ಬೇಕಸುರೆ ಹಂಗೆ ಹೇಳಿದ್ದಲ್ವಾ ಬಿರಸಣ್ಣ. ಎಂತ ನೀವು ಏನನ್ನು ಏರ್ಲ ನಂಬುಜರು ಮಾರಿ ಇರೇನ್ ಕಲ್ಲಬಾರ್ದು ನಂಬರ್ ಅನ್ಕ ಕಲ್ಲಬಾರ್ದು ನಂಬರ್ ಅನ್ಕ ಇರಡೆ ಬೊಕ್ಕ ಪಾತಿರು. ಓಕೆ ಕೃಷ್ಣಣ್ಣ ಗೊತ್ತಾಂಡು ಇರ್ನ ಮನದಾಲದ ಮಾತುಂಡತಿ ಇರ್ ಬೊಕ್ಕನೆ ಬಂದು ಇತ್ತು ಅನುಜ್ ಬಿರೋಸಣ್ಣತ್ಲೆ ಜೋಡೆ తెలుపు. ಐ ಆಮ್ ಸೋ ಸ್ಯಾಡ್, ವೆರಿ ಬ್ಯಾಡ್ ನ್ಯೂಸ್ ಗೈಸ್, ಸೋ ಸಾರಿ. ಇರ ಕರ್ಮ ಅವು ಮೌನದಾನೆ ಅಂಚಾತನು ಬಾಡ್ದನು ಐಕೆ ನೀರು ಬಾಡ್ದಿದ್ದ ಮೌನಿಗೆ ಪೋಲೆ ಒಂಜಿ ಕೊಡಪನ ನೀರು ಮೈತಂಬತ್ತೆ ಮೌನಿಗೆ. ಮತ್ತೆ ಬಿರೋಸಣ್ಣ ಒಂಜಿ ಕೊಡಪನ ಮೋನೆ ನೀರು ಮೈತಂಬತ್ತಾರಡ ಸರಿಯಾಪ ಮೋನೆ ಅರಾಳುಂಟು ಪೊಟ್ಟು ಪೊಟ್ಟು ಬೇಜಾರು ಮಲ್ಪಡೆ ಮೈಗೆ. ವಾಟ್ ಹ್ಯಾಪನ್ ರವಿ ಅಣ್ಣ ಅಂತ ಕೇಳ್ತಿದ್ದಾರೆ ನೋಡಿ. ರವೀಂದ್ರಣ್ಣ ಎಂತ ಆಯ್ತಂತೆ, ಅವರಿಗೆ ತಿಂದದ್ದು ಜಾಸ್ತಿ ಆಯ್ತಂತೆ. ಒಂದು ನಿಮಿಷ ಅದ ಪಂಡರ ನೆರಿಯರ ಐ ಆಮ್
ವೆರಿ ಬೇಜಾರು ಟುಡೇ ಮೈ ಫ್ರೆಂಡ್. ನೋಡತ್ತ ರವೀಂದ್ರನ ಯೋಚನೆ ಮಾಡ್ತಿದ್ದಾರೆ. ವಾಟ್ ಪ್ರಾಬ್ಲಮ್ ರವಿ ಅಣ್ಣ ಅಂತ ಕೇಳ್ತಿದ್ದಾರೆ. ಮುದ್ದು ತಿರುಗಿ ಉಲ್ಲೆ ಉಲ್ಲೆ ನಿಕ್ಲು ಅಲ್ಲಾರ ನಿಕ್ಲು ಪೋಯಾರ ಅವ ಕಾಲ್ ಬಂದಾಗ ಹಂಚಿನಿ ಪಾತಿರ್ಲದಕ್ಕ ಗೈಸ್. ಕೂಕು ಉಳ್ಳಾರ ಅಕ್ಕ ನಮಕ್ ಲೈಕ್ ಕೊಂಡದಾದ ಉಪಯೋಗ. ಲೈಕ್ ಕೊಂಡದಾದ ಉಪಯೋಗ ಬಣ್ಣ ಲೈಕ್ದ ಅಲ್ಲ ಒಂದಿಜ್ಜಿ ಸೌಮ್ಯ ಗೊತ್ತಂಡೆ. ಲೈಕ್ ಆತ ಇಂಪಾರ್ಟೆಂಟ್ ಆತು ಎನ್ನ ಪ್ರಕಾರ ಬೊಕ್ಕ ಗೊತ್ತಿಜ್ಜಿ ಏನಾಡ್ದು ತೆರಿದ್ ನಕ್ಲಿಕ್ಕೆಲ್ಲ ರಿಪೇರ್ ಅಕ್ಕ ಒಂಚೂರು ಕೇನಲ್ಲ ಏರ್ ಪಂಡ ನಮ್ಮ ಮೇರುಲ್ಲೇ ಇರತ್ತೆ ಏರು ನವೀನಲ್ಲೇ ಇರತ್ತೆ. ದುಬೈ ಆರ್ನ ಪರಿಚಯ ಉಂಡೈರೆ ಗೊತ್ತಿಜ್ಜಿ ಇಂಕ್ ಆರ್ನ ಲೈವ್ ಉಡ್ಬೋಲೆ ಆರ್ಡ ಒಂಚೂರು ಡೀಟೇಲ್ಸ್ ಉಂಡೈರೆ ಗೊತ್ತಿಪ್ಪ. ವ್ಯೂಸ್ ಬೋರ್ಡ್ ಕರೆಕ್ಟ್ ಬೋರ್ಡ್. ಅಶೋಕ ಹಾಯ್ ಹಾಯ್ ಹೇಗಿದ್ದೀರಾ? ಅಶೋಕ ಪಿನ್ ಐಡಿಗೊಂದು ಕನೆಕ್ಟ್ ಆಗಿ ಆಯಿತಾ? ಟೀ ಆಯಿತಾ ನಿಮ್ಮದು? ಊಟ ಮಾಡಿದ್ರಾ? ಲೈಕ್ ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಆಶಿಸ್ ಹಾಯ್ ಅಂತ ರವೀಂದ್ರಣ್ಣ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯಿತಾ? ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಇನ್ನೂ ಸಣ್ಣ ಹುಡುಗಿ ಅವರು. ರವಿ ಅಣ್ಣ ನಮಸ್ತೆ ಹೇಳ್ತಿದ್ದಾರೆ ಅಶೋಕ. ಅಶೋಕ ಮತ್ತೆ ಹೇಳಿ, ಊಟ ಮಾಡಿದ್ರಾ? ಸೌಮ್ಯ ಇದ್ದೀರಾ? ಸೌಮ್ಯ ನವೀನ್ ಅಣ್ಣ ಏರ್ ಪಂಡ ಏರಿಂದ್ಯಾ ಪನ್ಪು ಮರೆ 6-7 ಗಂಟೆಗೆ ಲೈವ್ ಮಾಡ್ತೀರ ನವೀನ್ ಅಣ್ಣ 6 ಇನಿ ಬೈಜಿ ಇರು ಒಯ್ಟ್ ಪಂಡ ಎನ್ನ ಒಂಜಿ ಪೋಸ್ಟ್ ಉಂಡು ತುಲೆ ಮರನ್ ಬರ್ತ್ಡೇದ ಪಾಡಿತುಲೆ ಮಹೇಶ್ ಅಣ್ಣನ ಐಟ್ ಉಂಡು ತುಲೆ ಅರೆ ಒಂಜಿ ಕಮೆಂಟ್ ಪಾಡ್ದೇರು ವಿಶ್ ಮಲ್ದೇರು ಪೋಸ್ಟ್ ದೈಟ ಅಂದ್ ಪೋಸ್ಟ್ಗ ವೀಡಿಯೋಗೆ ಎಂದು ಗೊತ್ತಿಚ್ಚಿ ಪಡ್ಡೈಟ್ ಒಂಜೈಟ್ ಬನ್ನಿ ಬನ್ನಿ ಚಾನರ್ ಅಂತ ರವೀಂದ್ರಣ್ಣ. ವ್ಯೂಸ್ ಬೇಕು ನ್ಯೂಸ್ ಓದಿ ಅಂತ ಹೇಳ್ತಿದ್ದಾರೆ ಅಶೋಕ. ಹೌದಾ? ಓಕೆ ನ್ಯೂಸ್ ಓದು ಆಯ್ತಾ. ಯಾವುದು TV9 ಆಗ್ಬೋದಾ, ಪಬ್ಲಿಕ್ ಆಗ್ಬೋದಾ, ಸುವರ್ಣ ನ್ಯೂಸ್ ಚಾನಲ್ ಯಾವುದು ಬೇಕು ಹೇಳಿ, ಇಲ್ಲಿಂದ ಎಲ್ಲ ರೆಡಿ ಆಗ್ತದೆ. ನಂದಿಲ್ಲ ಸೌಮ್ಯ. ಪಾಪ ಊಟ ಮಾಡಿದ್ರಾ? ಊಟ ಇಲ್ಲ, ನಾನು ಇದು ಕಡುಬು ತಿಂದೆ ಅಶೋಕ. ನೀವೇನು ತಿಂದ್ರಿ? ಏನಿತ್ತು ನಿಮಗೆ? ಸೌಮ್ಯ ನಿಮ್ಮ ಅಕ್ಕ ಎಲ್ಲಿ ಹೋಗಿದ್ದಾರೆ? ಬ್ಯುಸಿ ಅಕ್ಕ ಬಂದಿಲ್ಲ ಇವತ್ತು? ಅನ್ನ ಸಾಂಬಾರು ಮುದ್ದೆ ಉಂಡೆ. ಹೌದಾ ಸೌಮ್ಯ, ಎಂತ ಗೊತ್ತಾ, ನಿಮ್ಮ ತಮ್ಮ ಜಗಳ ಮಾಡ್ತಾರಲ್ಲ ಅವರನ್ನು ಕೂಡ ನಮ್ಮೆಲ್ಲ ಲೈವ್ಗೆಲ್ಲ ಕರ್ಕೊಂಡು ಬರ್ಬೇಕು, ಆಗ ಜಗಳ ಮಾಡಲ್ಲ. ನಮ್ಮ ಹತ್ರ ಮಾತಾಡಿ ಮಾತಾಡಿ ಉಂಟಲ್ಲ ಅವರು ಸರಿ ಆಗ್ತಾರೆ, ಜಗಳ ಮಾಡಲ್ಲ, ಕೋಪ ಎಲ್ಲ ಕಂಟ್ರೋಲ್ಗೆ ಬರ್ತದೆ ನಮ್ಮನ್ನು ನೋಡಿ. ಅಲ್ವಾ ರವೀಂದ್ರಣ್ಣ? ಇದ್ದೀರಾ? ಎಲ್ಲಿ ಹೋದ್ರು ಮಾರ, ಯಾರು ಕೂಡ ಇಲ್ಲ ಪಾಪಿಗಳು. ಸಡನ್ ಎಲ್ಲಿ ಮಾಯ ಆಗ್ತಾರ ಅಂತೇಳಿ.
ನಿಮ್ಗೇನೆ ಬೈತಾ ಇದ್ದದ್ದು ನೋಡಿ. ನಾನು ಎಂತ ಹೇಳಿದೆ ಗೊತ್ತಾ ರವೀಂದ್ರಣ್ಣ, ಇವರು ಅಕ್ಕ ಮತ್ತು ತಮ್ಮ ಗಲಾಟೆ ಮಾಡ್ತಾರಲ್ಲ, ಅದಕ್ಕೆ ಹೇಳುದು ಅವರನ್ನು ನಮ್ಮ ಲೈವ್ಗೆ ಕರ್ಕೊಂಡು ಬನ್ನಿ, ಇಲ್ಲಿ ನಾವೆಲ್ಲ ಮಾತಾಡುವಾಗ ಅವ್ರದ್ದು ಕೋಪ ಎಲ್ಲ ಹೋಗ್ತದೆ ಅವರಿಗೆ, ಜಗಳ ಮಾಡೋದಿಲ್ಲ ಅಂತ ಹೇಳಿದೆ ಸೌಮ್ಯನಿಗೆ. ಅವರು ಮಾಯ ಆದರು, ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ನಿಮ್ಮ ಹತ್ರ ಕೇಳಿದ್ದು. ಟುಗೆದರ್ ಪಾಡ್ಲ ಬಂಡ. ಹಾಂ, ಟುಗೆದರ್ ಪಾಡ್ಗ ಕುಂತಿರ್ಲಿ 10 ನಿಮಿಷ, 4:15 ಟುಗೆದರ್ ಲೈವ್, ಓಕೆನಾ? ಹಾಂ ಹಾಂ ಸರಿ ಮಾಡ್ತೀನಿ, ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹೋದ್ರು ಮೇಲೆ ಯಾರಿಲ್ಲ. ನಾನು 4:15 ಲೈವ್ ಮಾಡಿದರೆ ಜನ ಬರ್ತಾರೆ, ಇದ್ರೆ ಬರಲ್ಲ. ನಿನ್ನೆ ಕೂಡ ನೋಡಿದೆ, ನಂದು ಟೈಮಿಂಗ್ಸ್ ಚೇಂಜ್ ಮಾಡಿದರೆ ಒಳ್ಳೆಯದಂತ. ಅಕ್ಕ ತಮ್ಮ ಜಗಳ ಒಮ್ಮೆ ಪಕ್ಕ ಇದ್ರೆ ಸಾಕು, ಹೌದಲ್ವಾ ಅಶೋಕ? ಸುಮ್ಮನೆ ಅದು ಕೋಳಿ ಜಗಳ, ಮತ್ತೆ ಒಂದಲ್ವಾ, ಅಲ್ಲ 10 ನಿಮಿಷದ ಜಗಳ. ಬನ್ನಿ ಬನ್ನಿ ಜನರೇ, ಅಕ್ಕಗೆ ಸಪೋರ್ಟ್ ಬೇಡಿ, ಇವರು ತುಂಬ ಪಾಪದ ಅಕ್ಕ, ಪ್ಲೀಸ್ ಬನ್ನಿ ಜನರೇ. ಅಯ್ಯೋ ದೇವರನ್ನೇ ಸೌಮ್ಯ, ನಾನು ಪಾಪ ಅಂತೆ ನೋಡಿ. ಹೌದಾ ಜನರೇ, ನಾನು ಪಾಪನಾ? ನಾನು ಪಾಪ ಆದರೆ ಬರ್ತಿದ್ರು ಜನ. ಬೊಕ್ಕ ಸೌಮ್ಯ ವಿಶೇಷ ಬರ್ಸೋಂಡಿ ಇರ್ನೂಡು ಅಕ್ಕನಿಗೆ ತಮ್ಮ ಸಪೋರ್ಟು, ತಮ್ಮ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಕ್ಕ. ಹೌದಾ, ತಮ್ಮನ್ನ ಬಿಟ್ಟು ಕೊಡಲ್ಲ, ಹೌದು, ಬಿಟ್ಟು ಕೊಡಬಾರ್ದು ಹಾಗೆ. ಅಕ್ಕ ತಮ್ಮ ಯಾನು ಟುಗೆದರ್ ಲೈವ್ ಇರ್ ಲೈವ್ ಮಾಡ್ತೊಂದುಲ್ಲಾರ ಯಾನಿತ್ತೆ 4:00 ಪಾಡ್ವೆ ಟುಗೆದರ್ ಲೈವ್ ತುಕ ಏರ್ ಪೂರ ಜಾಯಿನ್ ಆಪಾರು, ಜಾಯಿನ್ ಅಲ್ಲೇ, ಓಕೆನಾ? ದಾದಿ ಅರ್ಥ ಆಯ್ತು ಸೌಮ್ಯ. ಲೈವ್ಗೂ 6 ಲೈವ್ ಬರ್ಪುಜೇರ, ಮೆಗ್ಗೆ ಬರ್ಪುಜೇರ ಲೈವ್ಗೂ ಒಯ್ತಂಬರೋಡಿ, ಬಲ್ಲಬಾರ್ದು ಒಯ್ತಂಬರೋಡು ಅಲ್ಲ, ಬಲ್ಲಬಾಡ್ಲಿ. ಏನಿದು ಎಲ್ಲ ಲೈವ್ ಟುಗೆದರ್ ಲೈವ್ ಆಗಿದೆ? ಹಾಗೇನಿಲ್ಲ ಅಶೋಕ, ಸುಮ್ಮನೆ ಒಂದು ಅಂದರೆ ಮಾತಾಡುವಂತ ಹಾಗೆ, ಬೇರೆ ಏನಿಲ್ಲ. ಮುದ್ದು ಸಿಸ್ ಬಂದರು, ಮುದ್ದು ಗೊಂಬೆ ಅವರು. ಹಾಯ್ ಹಾಯ್ ಮುದ್ದು ಗೊಂಬೆ ಅವ್ರಿ, ಹೇಗಿದ್ದೀರಾ? ಏನು ತಿಂದ್ರಿ? ಉಂಡ್ರಿಯಾ? ತಿಂದ್ರಿಯಾ? ನೋಡಿ ಗೈಸ್, ಮುದ್ದು ಗೊಂಬೆ ಅವರು ಬಂದರು, ಬೇಗ ಬೇಗ ಬನ್ನಿ. ಎಲ್ಲ ಹೋದ್ರಂತ. ಐ ಆಮ್ ಕಮ್ ಬ್ಯಾಕ್, ವೇರ್ ಈಸ್ ಮೈ ರವಿ ಬ್ರೋ? ರವಿ ಬ್ರೋ ನೋಡಿ, ನಿಮ್ಮನ್ನು ಕರಿತಾ ಇದ್ದಾರೆ. ರವೀಂದ್ರಣ್ಣ, ನಿನ್ಗೆ ಹೇಳಿದಲ್ಲ ಪಾಪು, ನಾನು ನೋಡುವ ಎಲ್ಲ ಲೈವ್
ಟುಗೆದರ್ ಆಗಿ ಅಲ್ಲ. ಹೌದು ಅಶೋಕ, ಎಲ್ಲರೂ ಟುಗೆದರ್ ಲೈವ್ ಮಾಡ್ತಿದ್ದಾರೆ. ಹ್ಮ್. ಹ್ಮ್. ನಾನು ಬಂದೆ ಅಂತ. ಹೌದು, ನೀವು ಬಂದ್ರಲ್ಲ, ನಿಮ್ಮ ಹೆದರಿಕೆ ಅವ್ರಿಗೆ, ಅದಕ್ಕೆ ಓಡಿದ್ರು. ನಿಮ್ಮಲ್ಲಿ ಮಾತಾಡಿ ಆಗೋದಿಲ್ಲ ನನಗೆ ಅಂತ ಓಡಿದ್ರು ಆಯ್ತು. ಈಗ ಬಂದರೆ ಉಂಟು ನನಗೆ ಪೂಜೆ. ಹಾಯ್ ಆರ್ ಡಿ ಅಣ್ಣ, ಹಾಯ್ ಹಾಯ್ ಎಂಚೆಲ್ಲರು, ಭಾರಿ ಅಪರೂಪ ಇರು ದೂರ ಬರ್ತಾರಿ. ಐಕಡನ್ ಥ್ಯಾಂಕ್ ಯು. ಒಣಸ್ ಮಲ್ತಾರ ಚಾಪರಿಯಾರ. ಆರ್ ಡಿ ಅಣ್ಣ ಜೈ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಅಶಿಸ್ ಸಾಯಿ ಅಂತ ರವಿ. ಆರ್ ಡಿ ಅಣ್ಣ, ಹೇಗೆ ನಾವು ನಮ್ಮ ಮೇಲೆ ಭಯ ಇರಬೇಕು ಹಾಗೆ. ಹೌದು, ಅಂದರೆ ನಾವಂದರೆ ಭಯ ಬೇಕಲ್ವ. ಚಾಪಂದುಲ್ಲ ಸಂಡೆ ಆರ್ ಡಿ ಅಣ್ಣ ಈರೊಂದು ಮೆಸೇಜ್ ಬರ್ದಿತ್ತಾರತ್ತೆ ಎಂಕ ನೀನು ಕಾಂಡತ್ತೀನಿ. ಅಯ್ಯೋ ಇರೇನ ತರ ಅಕ್ಕ, ಯಾನ್ ಬನ್ನಿ ಈರ್ ಟುಗೆದರ್ ಲೈವ್ ಈರ್ ಮಲ್ತ್ ಬರತ್ತೆ, ಯಾನ್ ಜಾಯ್ನ್ ಆಗ್ತಾ ಬನ್ನಿ. ಓಕೆ ಸೌಮ್ಯ, ಜಾಯ್ನ್ ಆಗ್ಲಿಕ್ಕೆ ಒಂಜಿ 1/4 ಗಂಟೆಡ್ ಟುಗೆದರ್ ಲೈವ್ ಬರ್ತ ಒಂದು ಎಂಡು ಮಲ್ಪೈತೆ ಒಂದು ಪುಟ್ಟ ಎಲ್ಲ ಜಾಯಿನ್ ಆಗಲಿ. ಆರ್ ಡಿ ಅಣ್ಣೆಲ್ಲ ಜಾಯಿನ್ ಆಗಲಿ. ಫ್ರೀ ಇದ್ನಾಗಲ ಇರು ತೋರಿಸಿ 4 ದಿನ ಅಂದೆ. ಓಕೆ ತೂಪೆ ತೂಪೆ ಇರ್ನ ಇರೇಗ ಕೆಲವು ಮೆಸೇಜ್ ಪಾಡ್ರೆ ಭಲೆ ಚಾಪರ್ಕ ಬನಂದುಲ್ಲೆ ಆರ್ ಡಿ ಅಣ್ಣ ಯಾನು ಆನುಲ್ಲ ಅಲೆ ಇರ್ ಮೇರ್ ಬೈದಂತಲೆ ಮುದ್ದುಗೊಂಬೆ ಆನತ್ತಲೆ ತುಲೆ ಮುದ್ದುಗೊಂಬೆ ಬೈದಿರು ಪಾತೆರ್ಲ ಎರಡ. ಆರ್ ಡಿ ಬ್ರೋ ಸಬ್ ಡನ್ ಅಂತ ಹೇಳ್ತಿದ್ದಾರೆ. ಯಾರು ನೋಡಿ, ಮುದ್ದುಗೊಂಬೆ ಅವರು ಹಬ್ಬ ಆದ್ರಂತೆ. ಭಯ ಇದ್ರೂ ಪರವಾಗಿಲ್ಲ, ನಿಮ್ಮ ಅಭಯ ಹಸ್ತ ಇದ್ರೆ ಸಾಕು ಅಲ್ವಾ ಅಶೋಕ. ಅಶಿಸ್ ಚಾ ಪರಿಹಾರಕ್ಕೆ ಏನೊಂದಿಲ್ಲ ಆರ್ ಡಿ ಅಣ್ಣೆ ಏರವು ಹುವಿ ಮೇರ ಮುದ್ದುಗೊಂಬೆನ ಆರು ಕುಂದಾಪುರದಾರಿ ಆರ್ ಡಿ ಅಣ್ಣ ಅರೆಗೊಂಜಿ ಅರ್ನ ಚಾನಲ್ ಕನೆಕ್ಟ್ ಆಲ ಅರೆಗೊಂಜಿ ಅತ್ತು ಅರ ಚಾನಲ್ ಅಂದೆ ಅಂದು ಕುಂದಾಪುರದ್ದು ಹುಲಿ, ಒಂದು ಕಾರ್ಕಳದ ಹುಲಿ, ಒಂದು ಕುಂದಾಪುರದ ಹುಲಿ, ಮತ್ತೊಂದು ಪುತ್ತೂರದ್ದು ಹುಲಿ, ಎಲ್ಲ ಹುಲಿಗಳಿದೆ. ಓಕೆ, ಎಲ್ಲ ರಿಟರ್ನ್ ಮಾಡ್ಪ. ಓಕೆ ಓಕೆ ಓಕೆ. ಮುದ್ದುಗೊಂಬೆ ಅವರೇ ನಾಳೆ ರಿಟರ್ನ್ ಮಾಡ್ತಾರೆ ಅಂತ ಆಯ್ತಾ, ಇದ್ದಿರಲ್ಲ. ಗೊಂಬೆ 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 ನಿಂಬೆ ಇಟ್ಟು ಮಾಟ ಮಂತ್ರ ಬೇಡ ಅಂತ ಹೇಳ್ತಿದ್ದಾರೆ ಅಶೋಕ. ನಮ್ಮ ಭಟ್ರಿಗೆ ಸಮ ಬೈಬೇಕನ್ನಿಸ್ತಾ ಇದ್ದೆ, ಆದರೆ ಹೆಂಗೆ ಬೈಯೋದು. ಇದ್ದಾರಲ್ಲ, ಬೈರಿ, ಎಷ್ಟು ಬೇಕಾದ್ರೂ ಬೈರಿ, ನೋ ಪ್ರಾಬ್ಲಮ್. ಮತ್ತೆ ನಿಮ್ಮ ಹತ್ರ ಮಾತಾಡದೆ ಇರಬಾರ್ದು, ಮಾತಾಡಬೇಕು, ಹಾಗೆ ಬೈರಿ. ಹೌದೌದು ಹೌದು, ಎಂತ ಮತ್ತೆ ಇಷ್ಟೊಂದು ಹೇಳಿದ್ರು ಕೂಡ ಮಾತಾಡ್ಲಿಕ್ಕೇನೆ ಕೊಬ್ಬ ಅವ್ರಿಗೆ. ಹ್ಞೂ ಆರ್ ಡಿ ಅಣ್ಣ, ನಾ ಕುಡಿದೆ ಚಾ, ನಿಮ್ದಾಯ್ತಾ ಅಣ್ಣ ಅಂತ ಕೇಳ್ತಿದ್ದಾರೆ ಅಶೋಕ. ನಾನು ಕುಡಿತಾ ಇದ್ದೀನಿ ಆಶಿಸ್ ಅಂತ ಆರ್ ಡಿ ಅಣ್ಣ. ಎಲ್ರಿಗೂ ಕೊಡಿ ಆಯ್ತಾ, ನೀವು ಒಬ್ಬರೇ ಎಲ್ಲ ಚಾ ಎಲ್ಲ ಕುಡಿಬೇಡಿ, ಮತ್ತೆ ಹೊಟ್ಟೆ ನೋವು ಎಲ್ಲ ಬರ್ತದೆ. ಅಕ್ಕ ಕನೆಕ್ಟ್ ಆಯರ ಪಲ್ಲೆ ಜನಕ್ಕೆ ಪ್ಲೀಸ್ ಪಂತೇನ ಕನೆಕ್ಟ್ ಆಗ್ತೀರಿ. ಕೆಲವರು ಈರ್ನ ಚಾನಲ್ಗೆ ಏರ್ಬ್ರ ಕನೆಕ್ಟ್ ಆಗ್ತೀರ, ಅಕ್ಕಲ್ಲಿ ಕನೆಕ್ಟ್ ಆಪಿರ ಲೈವ್ ಬರ್ತನ ಅಕ್ಕಲು ಕನೆಕ್ಟ್ ಆಗ್ತೀವಿ. ಎಲ್ಲರೂ ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ. ಅವರು ಅವರ ಲೈವ್ನಲ್ಲಿ ಹೋಗಿ ಬೈತೇನೆ. ಹೌದಾ, ಓಕೆ. ಅವರ ಲೈವಲ್ಲಿ ಎಷ್ಟು ಬೇಕಾದರೂ ಬೈರಿ ಆಯಿತಾ. ಲೈವ್ ಎಂಡ್ ಆಗುವವರೆಗೆ ಬೈತಾ ಇರಿ. ಎಷ್ಟೇ ಬೈದರೂ ಉಗಿರಿ, ಹಸುಗೆ ಮಾತ್ರ ಬೈಯುವುದು ಕಡಿಮೆ ಮಾಡುತ್ತೆ.
ಅಲ್ವಾ ಅಶ್ವಕ್ಕ? ಅಶ್ವಕ್ಕ ಪಿನ್ನೈಡಿಗೆ ಕನೆಕ್ಟ್ ಆದ್ರ? ಇವತ್ತು ಅವರ ಲೈವ್ನಲ್ಲಿ ಫುಲ್ಲು ಜಗಳ ಆಗ್ತದೆ, ಹೌದಾ ಮುದ್ದುಗೊಂಬೆಯವರೇ? ನನಗೂ ಕೂಡ ನೋಡಬೇಕು ಹೀಗೆ ಜಗಳ ಎಲ್ಲ ಆಗ್ತದೆ. ನಾನು ಆಲ್ರೆಡಿ ಕನೆಕ್ಟ್, ಹೌದಾ ಅಶ್ವಕ್ಕ? ಥ್ಯಾಂಕ್ ಯು. ಅಶ್ವಕ್ಕ ಆಲ್ರೆಡಿ ಕನೆಕ್ಟ್ ಅಂತೆ ಸೌಮ್ಯ. ಅಶುಗೆ ಅಶುಗೆ ಹೊಡೆಯೋಣ ತಲೆಗೆ, ಹೌದಾ? ತಲೆಗೆ ಹೊಡೆಯುದ? ಓಕೆ ಓಕೆ. ಅಶೋಕ ನೋಡಿ, ನಿಮಗೆ ಹೊಡಿಬೇಕಂತ ಕಾರ್ಯವನ್ನು ಹೇಳ್ತಿದ್ದಾರೆ. ವಾಪಸ್ ನಿಮಗೆ ಹೊಡಿದ್ರೆ ಎಂತ ಮಾಡ್ತೀರಾ ಆರ್ಡಿಯನ್ನು? ಸೈಲೆಂಟ್ ಬರ್ತಿರ್ತದೆ, ಸೈಲೆಂಟ್ ಬರ್ತೀರಿ ಬಲೆ ಬಲೆ. ಲೈಕ್ ಥ್ಯಾಂಕ್ ಯು ಸೈಲೆಂಟ್. ఛానల్ ఉండ సైలెంట్ ఇర్నా ఇది ఎక్కడ్లకి ఏంటి ఇర్నా ಸೌಂಡ್ ಇಜ್ಜಿ ಇರಗೆ ನೆರೆದು ಬರ್ತೈತೆ. ಊಟ ಇಲ್ಲ, ತಿಂಡಿ ತಿಂದಿದ್ದೇನೆ. ಊಟ ಇಲ್ಲ, ತುಳರ್ಕೊಂಡೈತೆ, ತುಳುವಾತಿರಲಿ. ಚಾನಲ್ ಇಲ್ಲ ಅಲ್ಲೇ ಮೂಲ ತುಳು ಕನ್ನಡವ್ರು ಪಾತೇನೆ. ಕಾಫಿ ಕೂಡ ಇಲ್ಲ ಆಯ್ತಾ. ನಾನು ಕೂಡ ಕನ್ನಡದಲ್ಲಿ ಮಾತಾಡ್ತೇನೆ, ಏನಾಗ್ತದೆ ನೋಡು. ತುಳು ಬರಲ್ಲ, ಮತ್ತೆ ಅಲ್ಲಿ ತುಳುವಲ್ಲಿ ಮಾತಾಡ್ತಿದ್ರೆ ಅದೆಂತ ನಿಂತು. ನನ್ನ ತಲೆಗೆ ಏನು ಹೊಡಿತೀರಾ ಆರ್ಡಿಯನ್ನ? ನಿಮ್ಮ ಗೋಡೆಗೆ ಸುಣ್ಣ ಬಣ್ಣ ಹೊಡಿಯಲ್ವೇ ಅಂತ ಕೇಳ್ತಿದ್ದಾರೆ. ಅಕ್ಕ ಕಿರೀಟ ಇಂಕು ಕೊರ್ಲೆ ಏರಿಗೆ ಕಿರೀಟ ಬೋಂಡು ಅವು ಎಂಚಾರೆ ಕಿರೀಟ ಬೋಂಡು ಸೈಲೆಂಟ್ಗೆ ಕಿರೀಟ ಎಂಚ ಓನ್ಲಿ ಕನ್ನಡ ಒಂತಲೇರೆಂತ ಹೂವನ್ವೇ ಎಕಡೆ ಬಾರಿ ಪಾತೆರಂದಿರ್ತಾರೆ. ಅಶಿಸ್ ಅಂತ ಆರ್ಡಿ ಅಣ್ಣ. ಕಿರೀಟ ಹೇಗೆ ಕೊಡೋದು ಮಾರ? ನನಗೆ ಇರೋದು ಜೀವ ಒಂದು ಕನ್ನಡ, ಇನ್ನೊಂದು ತುಳು. ಅದೇ ಹೇಳಿದ್ದು ನಾನು, ನನಗೆ ಕಿವಿ ಕೇಳಲ್ಲ. ಬಾಯಿ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಹೋಗುದ ಮುದ್ದುಗೊಂಬೆಯವರೇ ಎಂಚ ಚಾಪಡ್ ದಾಂಡ್ ಯಾನು ಪಿದಡ್ವೆ ಹೈಡ್ಗೆ ಪೋಪುನಯ್ಯೇ ಆಲ್ಡಿ ಅಮ್ಮ. ಏನು ಸಾಂಬಾರು ಏನಿಲ್ಲ, ನಾನು ಯಾನ್ ಗಟ್ಟಿ ತಿಂದೆ. ಆಲ್ಡಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವಿ ಬ್ರೋ ನಮಸ್ತೆ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ. ಮುದ್ದು ಗೊಂಬೆ ಹಾಯ್ ಅಂತ ಹೇಳ್ತಿದ್ದಾರೆ. ಇವರು ಯಾರು? ರವೀಂದ್ರಣ್ಣ. ರವಿಬಾಯಿ ಹಾಯ್ ಅಂತ ಸೈಲೆಂಟ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಇರೇ ಗೊತ್ತುಂಡವು ಏರಿ ಸೈಲೆಂಟ್. ಕಿರೀಟ ಧೋರಣೆ ಆದರೆ ಇಲ್ಲಿ ಹಾರಾಟ ಜಾಸ್ತಿ ಆಗುತ್ತೆ, ನನಗೆ ಕಿರೀಟ ಬೇಡ ಅಂತ ಹೇಳ್ತಿದ್ದಾರೆ ಅಶೋಕ್. ಓ ಪೂಜೆ ಐಡುಪ್ಪೆ ಓಕೆ ಆರ್ಡಿ ಅಣ್ಣ ಹಾಯ್ ಅಂತ ಸತೀಶ್ ಅಣ್ಣ ಬಂದರು. ಸತೀಶ್ ಅಣ್ಣ ಪಿನ್ನೈಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ. ಹೇಗಿದ್ದೀರಾ ಸತೀಶ್ ಅಣ್ಣ? ಚಾ ಕುಡಿದ್ರಾ? ಚಾಂಡ ಸೈಲೆಂಟ್ ಬ್ರೋಕೇನಂದ್ರೆ ರವೀಂದ್ರಣ್ಣ. ಅಕ್ಕ ಕಿರೀಟದ ಮಿತ್ತೆಯನ್ನ ಕಣ್ಣುಂಡು ತೂಕಾವು ಎಂಕ್ ಇದೇ ಬರ್ಕೊಂಡು ಇರು ಕಮೆಂಟ್ ಮಾಡಿ. ಸತೀಶ್ ಬ್ರೋ ಹಾಯ್ ಬನ್ನೊಂದಿಲ್ಲ ರವೀಂದ್ರಣ್ಣ. ಹಾಯ್ ರವೀಂದ್ರಣ್ಣ ಅಂತ ಸತೀಶ್ ಅಣ್ಣ. ಏನು ಇಲ್ಲಿ ಇರೋದು 2 DP ಇದೆ. ಹೌದು, ಇಬ್ಬರು ಇದ್ದಾರೆ ಆಯ್ತಾ, ಅಕ್ಕ ತಂಗಿಯರು. ರವಿ ಬ್ರೋ ಬಲೆ ಪರ್ಕ ಬನ್ನದಲ್ಲೇರ ಆರ್ಡಿ ಅಣ್ಣೆ 14ನೇ ಲೈಕ್ ಥ್ಯಾಂಕ್ ಯು. ಗೊತ್ತುಂಡು ಏರಿಯಾವು ರವೀಂದ್ರಣ್ಣ. ರವಿಬಾಯಿ ಚಾ ಆಯಿತು ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ ಸೈಲೆಂಟ್ ಬ್ರೋ ಎಂಚೊಲ್ಲರ್ಕೇನು ರವೀಂದ್ರಣ್ಣ. ಯಾನ್ಗೇನೆ ಆನ್ಸರ್ ಮಂತು ಜಾಡ ಮಂಡೆ ಕೊರ್ಪೆತುಲೆ ರವೀಂದ್ರಣ್ಣ. ಯಾನ್ಗೇನೆ ಆನ್ಸರ್ ಮಾಡ್ಬೋದು ಏರಾರು ಸೈಲೆಂಟ್ ಏರ್. ರವಿ ಬ್ರೋ ಹೇಳಬೇಡಿ ಅಂತ ಹೇಳ್ತಿದ್ದಾರೆ. ಪಾಪಿಲು ಪರ್ಕ ಅವನೊಂದಲ್ಲೇ ರವೀಂದ್ರಣ್ಣ. ಸೂಪರ್. ನೀವು ಯಾರನ್ನು ಕೇಳಿದ್ದು? ನಿಕ್ಕು ಗೊತ್ತು ರಕ್ಷಿತಾ ಆದಿಪ್ಪ ಅಂದತೆ ರವೀಂದ್ರಣ್ಣ. ಪಿನ್ ಸಬ್ಬ ಅಂತ ಹೇಳ್ತಿದ್ದಾರೆ ಸತ್ಯಣ್ಣ. ರಕ್ಷಿತಾ ಪಾಪಿಲ್ ಕೇರಳ ಬಂದು
ಪಿನ್ ಸೌಮ್ಯ ಆಕ್ಚುಲಿ ಪಿನ್ ಐಡಿಗೆ ಕನೆಕ್ಟ್ ಆಗಿರುತ್ತೆ. ರವಿ ಅಣ್ಣ ನೀವು ಹೋಗ್ಬೇಡಿ ಇವಾಗ ಪಕ್ಕ ಕರೀತಾರೆ ಆಮೇಲೆ ಎಲ್ಲರಿಗೂ ನೆತ್ತ ಪನೋಡ ಪಳ್ಳಿ ರವೀಂದ್ರಣ್ಣ ಅಂದು ಪನೋದಿಲ್ಲ ರಕ್ಷಿತಾ ಎವಿ ರಕ್ಷಿತ್ ದಾಯಿಗಿಂಚ ಮಾಡ್ಕೊಂಡು ಪಾಪಿಗಳು ಅಂದ್ರೆ ನೀವು ಹಿರೇನ್ ದೀವ್ ಪೂಜೆ ರಕ್ಷಿತ್ ಕರೆಕ್ಟ್ ಯಾನೆ ಕಡவுல ಆತು ಪಾಂಡೆ ಒಂದು ಎಷ್ಟಿದ್ದಿ ಅದು ಹೌದಾ ಎಬಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಅಕ್ಕನು ಸಬ್ಬು ಆಂಡು ಅಂದೆ ಅದು ಸೈಡಲ್ಲಿ ಇದ್ದೀನಿ ನನಗೆ ಬೈದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಎಂಚಿ ಕರ್ಮ ರವೀಂದ್ರ ಈರ್ ದಾಯ ಇರೇನು ದೀಪುಜಿ ರಕ್ಷಿತ್ ಇರು ಏನಾನು ಮಂಗೆ ಅಂತ ಯಾನು ಫಸ್ಟ್ ತೂಯಿನಿ ಐಡಿ ಆಂಡೆಲ್ಲ ಗೆಸ್ ಮಾಡ್ತೆ ಇಂಕ ಒಂಚೂರು ಡೌಟ್ ಇತ್ತಂಡು ದಯಪಂಡು ಡಿ ಪಿ ತೂನಾಗ ಇಂಕ ಕಾರ ದಿಪ್ಪಿಂದು ಒಂಚಿತ್ತಂಡು ಅದು ಆಂಡಲ ಕೂಡ ಅಂದ ಅತ್ತಂದು ಪೋಡಿಗೆ ಅಂಡ ಬುಕ್ಕ ಪಾತರ್ನ ರಡ್ಡು ನೆರಿಯರು ಯಾನರಿಗೆ ಅವಳು ನೆಡ್ದು ಅತ್ತೆ ಯಾನ್ ಏಪ ಮಂಗೆ ಮಾಡ್ತ ರಕ್ಷಿತ್ ಇರೇನು ಅವಳು ತೂವನು ಫೋನ್ ಇರೇನ ಯಾನ್ಲ ಉಲ್ಲಕ್ಕ ಅಂದು ಇರ್ಲ ಉಲ್ಲಾರ ಸೌಂಡ್ ಥ್ಯಾಂಕ್ ಯು ಪಿನ್ ಐಡಿ ಕನೆಕ್ಟ್ ಆಲೆ ರಕ್ಷಿತ್ ರವೀಂದ್ರ ಬ್ರೋ ಇರೇಗ ಉಂಡು ಬಲೆ ಬೊಕ್ಕವನು ರವೀಂದ್ರ ಅಣ್ಣದಾದ ಪಂಜೇರಿ ಯಾನೆ ಪನ್ನಿ ರವೀಂದ್ರ ಅಣ್ಣಿ ನಂಬಡೇನೆ ಒಂದು ಇರೇ ಗೊತ್ತು ಜಗೇಂಡೇರಿ ಯಾನ್ ಕೇಂಡೆ ರಕ್ಷಿತ ಆಯ್ಕೆ ಅಂದು ಬಂಡಿ ಪನ್ಯಾನವೇ ನಾಡ್ದು ಬತ್ತಿನ ನಿಮಗೆ ಬೈಯಕ್ಕೆ ಟೈಮ್ ಇಲ್ಲ ಆಲ್ರೆಡಿ ಅಣ್ಣ ಇಲ್ಲಿ ಹಸುಗೆ ಮೇವು ಹಾಕಕ್ಕೆ ಬೈ ಹುಲ್ಲು ಖಾಲಿ ಆಗಿದೆ ಹೌದಾ ಎಬೋ ಈ ಐಡಿ ಕನೆಕ್ಟ್ ಆವರೆ ಆಪುಚ್ಚಿ ಅಂದ ಓಕೆ ಆರ್ಡಿ ಅಣ್ಣ ತಮಾಷೆ ಅಷ್ಟೇ ಆರ್ಡಿ ಅಣ್ಣ ಹೈಡಲ್ಲಿ ಇದ್ದಾರೆ ಆಯ್ತಾ ಅವ್ರ ನನ್ನಾಗೆ ಫ್ರೀ ಆಗಿದ್ದಾರೆ ಪಾಪ ಅವರು ಇರೇಗ ವರ್ಲ್ಡ್ ಕಪ್ ಕೊರ್ಕಾವಿ ಕೊರ್ಲೆ ಬೊಕ ನಾನು ಗೆಸ್ ಮಾಡ್ತಿದ್ದಾನೆ ಆಲ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡ್ತಿದ್ದೆ ಜನರಿ ಯಾನ್ ಪಾಪ ನೆರಚಿ ಪೋಡಿಗೆ ಬಂದಿಲ್ಲ ರವೀಂದ್ರ ಪೋಡಿಗೆ ಪೋಡಿ ಆಶಿಸ್ ನಾನು ತಮಾಷೆಗೆ ಹೇಳಿದೆ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ ಎಬೋ ಅಂತ ಸೈಲೆಂಟ್ ಅಂತ ಸಾರಿ ರಾಕ್ಷಿ ಯಾನ್ ಏತುಪುರ ಪಂಡತ್ತ ಎಂಕೆತ್ತ ಆಶ್ಚರ್ಯ ಪುಂಡಿಯೇ ಸತ್ಯಲ್ಲ ಮಹೇಶ್ ಅಣ್ಣೇರಿ ರಾಡೊಂಜಿ ಪನಚಾವೆ ಮಹೇಶ್ ಅಣ್ಣಡ ದಾಲ ಪನಚಾವೆ ಉದ್ದು ಹಾಯ್ ಪನಂದಿಲ್ಲ ರಕ್ಷಿತ ಹಾಯ್ ರವೀಂದ್ರ ಬ್ರೋ ಹಾಯ್ ಪನಂದಿಲ್ಲ ರಕ್ಷಿತ ಅಕ್ಕ ಏನನ್ನ ಸೇರ್ಪಲ್ಲ ಏರೇನ ಗ್ರೂಪ್ ಈರುಳ್ಳರಿ ಈರುಳ್ಳರಿ ಸೌಮ್ಯ ಸೈಲೆಂಟ್ ಈರ್ನ ಅಜ್ಜಿ ಮೆರಗು ಪನಚಾವೆ ಮಹೇಶ್ ಅಣ್ಣಗ ದಾಲ ರಕ್ಷಿತ್ ಬ್ರೋ ಇತ್ತೆ ಬೇಗ ಬ್ಲೂ ಸಿಕ್ಕೊಂಡು ಇವತ್ತ ಪನಂದಿಲ್ಲ ರವೀಂದ್ರ ಎಣ್ಣೆ ನಿಮ್ಮ ತಮಾಷೆ ಇನ್ನೂ ಬರಬೇಕು ಅಮಾವಾಸ್ಯೆಗೆ ಆರ್ಡಿ ಅಣ್ಣ ಅಂತ ಹೇಳ್ತಿದ್ದಾರೆ ಅಶ್ವಕ್ ಯಾನ ಆರೋಗ್ಯದ ಅದ್ದಾದ ಪಂದು ಒಯ್ದು ಹೌದು ನಾನಿತ್ತ ಉಂಡಂದು ಪೂಜೆ ರಕ್ಷಿತ್ ಪಂಡ ಇಂಕ ಪೂಜೆ ಅವು ಬ್ಲೂ ದೆಪ್ಪುಲೆ ಓಕೆ ರಕ್ಷಿತ್ ದೆತ್ತ ಅಶು ಹಾಯ್ ಪನಂದಿಲ್ಲ ರಕ್ಷಿತ್ ಅಶೋಸಿಸ್ ಡ್ರೈ ಇದ್ದೀನಿ ಅಂತ ಆರ್ಡಿ ಅಣ್ಣ ಗೋಡೆ ಬಂತೇರಿ ಕೇಂದಣತೆ ಅದು ಗುಪ್ಪಿ ಕೊಲ್ಲೇರಿ ಮುಲ್ಪತ್ತು ಮಾರ ರಕ್ಷಿತ್ ಬ್ರೋ ಬಂದಿಲ್ಲ ರವೀಂದ್ರಣ್ಣೆ ನವೀನ್ ಬ್ರೋ ಚೂರು ಮಂಗೆ ಮಲ್ತ ಆಂಡಲರಿಗೆ ಗೆಸ್ಸ ಅಂಡಿಕೋಡ ಅಂದ ಬೇತಲ ಇಡು ಪಂಡಿನಿ ಆನ ಅಂದ ಮುದ್ದಕ್ಕೆ ಇರೇಕು ಪಾತ್ರ ಕೊರಿಯರ ಆಪುಚ್ಚಿ ರಾಧೆ ಸೌಮ್ಯ ಗೊತ್ತಾಯ್ತು
ಮುದ್ದು ಅಕ್ಕ ಇರೆಗ್ ಪಾತೆರ ಕೊರಿಯರ ಅಂಚೆ ಪಂಡ ರವೀಂದ್ರ ಬ್ರೋ ಬಂದ ರಕ್ಷಿತ್ ತಿಳ್ತಂದಿಲ್ಲ ರಕ್ಷಿತ್ ಅಣ್ಣಾಜಿ ಜೈ ಅಂತ ಅಶೋಕ ಗೆಪ್ಪುಚ್ಚಿ ಮುದ್ದುದ ಯಾರೇ ಬನ್ನಿ ಅರೆಗ ಅವು ಅಗತ್ಯ ಇಜ್ಜಿಗತಿ ನೆಟ್ಟು ಯಾನ್ ಬೇತಲ್ಲ ಇವುಡ್ ಪಂಡಿ ಪಾತೆರ ಆಯ್ಜಿಂಡ ತಪ್ಪಲ ಕೊರಿ ಅಯ್ಯೋ ರಕ್ಷಿತ ಆರು ಏನನ್ನ ಪಂಡೇರಿಗೆ ಪಾಪ ದಾದ ಸೌಮ್ಯ ಹೆಂಗ್ ಗೊತ್ತಾಯ್ತು ಯಾನ್ ಅಶು ಚಾಂಡ್ ಏರ್ನ ಪನೊಂದುಲ್ಲೆ ರಕ್ಷಿತ್ ಮೀಟ್ರು ಓಡ್ತಾನೆ ಇರುತ್ತೆ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರನ್ ಸೌಮ್ಯ ಎಲ್ಲಾರ ಯಾನ್ ಬನ್ನಿ ದಾದೆ ಪನ್ಲೆ ಹೆಂಗ್ ಕರ್ತಾ ಇದ್ದೀರ್ ಪನ್ನೆ ಕುಡೋರ ಬನ್ನೆ ಗೊತ್ತಾಂಡ ರಕ್ಷಿತ್ ಬ್ರೋ ಪನೊಂದುಲ್ಲ ರವೀಂದ್ರನ್ ದಾದೆ ಮೇರ ಆಟೋಡು ಉಲ್ಲೆರ ಅಂದ್ ಏರಿ ರಕ್ಷಿತ್ ಚಾಯ್ ಇಲ್ಲ ಯಾರು ಬಾ ಅಂತ ಕರ್ದಿಲ್ಲ ರಕ್ಷಿತ್ ಅಣ್ಣ ಅಂತ ಅಶೋಕ ಗೊತ್ತಾಂಡು ಪನ್ನೊಂದುಲ್ಲೆ ರಕ್ಷಿತ್ ಕೆಂಚಿನ ಗೊತ್ತಾಂಡ್ಲೆ ಏನ ಗೊತ್ತಾಂಡ ರವೀಂದ್ರನ್ನೇ ಮಂಡೆ ಕೊಟ್ಟೆ ಸರಿ ಪಂದ್ ದೂರ ಪೋಯೆ ಸೌಮ್ಯ ಅಂಕೆ ಎನ್ನೈಕ್ ಆನ್ಸರ್ ಇಜ್ಜಿ ಸೌಮ್ಯ ಕಮೆಂಟ್ ಹೊಡಿಬೋನಿ ಎಲ್ಲಾರನಿಗೆ ಇರೆಗ್ ಪಾತೆರ ಕೊರಿಯರ ಆಪುಜಿ ಬಂದು ಬನ್ನಿ ಅಕ್ಕ ಓ ಪಾತೆರ ಅರೆಗ್ಲ ಎಂಕ್ಲ ಮಾತ್ರ ಗೊತ್ತಂದ ನಿಖಿಲ ಎಡ್ಡೆ ಜನಕ್ಕೆ ಅಜ್ಜ ಎಂಕ್ಲೆ ಗೊತ್ತಾಗ್ತದೆ ನಿಮಗೆ ಏನು ಗೊತ್ತಾಂಡ್ ರಕ್ಷಿತಣ್ಣ ಇವಾಗ ಲೈವ್ ಮುಗಿಯುವ ಪೊಟ್ಟಾಂಡ್ ಬಂದಿಲ್ಲ ಅಶೋಕ ಬ್ಲೂ ರೇಟ್ ಕಡಿಮೆ ಅಂಡ ಇತ್ತೆ ಅಂಚಾಂಡ ಪನ್ನೊಂದುಲ್ಲೆ ಇರ್ನ ಕರ್ಮೆಲ್ಲ ಕರ ಬಿಸಲೆ ಕೊರ್ಲೆ ಪನ್ನೊಂದುಲ್ಲೆ ರಕ್ಷಿತ್ ಓ ಎಂಕ್ ಪನ್ನೆ ಇರು ಉಂಡು ರವೀಂದ್ರನ್ ಇರೆಗುಂಡು ಪೂಜೆ ಅಶು ನೀವು ನನ್ನ ಕಾಲು ಎಳಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ರಕ್ಷಿತ್ ನಿಮಗೆ ಕಾಲು ಉಂಟಾ ರಕ್ಷಿತ್ ಅದು ಹೇಳಿ ಮೊದಲು ಕಾಲನ್ನು ಹೇಗೆ ಎಳೆಯುವುದು ಮೊರಣಿ ಮಾತ ಭಯಂಕರ ಕಾಸ್ಟ್ಲಿ ಇತ್ತೇನೆ ಮಾರ ಇವರ ಮನೆ ತಂದು ಫುಲ್ ರವೀಂದ್ರ ನೀರು ಪೆಡ್ತೀನಿ ಪಡ್ತಿಲ್ಲ ಪಿನ್ನೈಡಿ ಅವರು ಎಲ್ಲಿ ಹೋದ್ರಿ ಪಿನ್ನೈಡಿ ರವೀಂದ್ರ ಬ್ರೋ ಈ ರಾವು ಪನೊಂದುಲ್ಲರ ಅಂದಿ ರವೇನೆ ಬಂತು ಅರೆಗೆ ಜಪಾನೇ ಅವೇ ಅಕ್ಕ ಮುಲ್ಪ ನೆಟ್ವರ್ಕ್ ಸಮಸ್ಯೆ ಮಸ್ತ್ ಉಂಡು ಕಮೆಂಟ್ ಲೇಟ್ ಬರ್ಪುಂಡು ಕರ್ಮ ಅಂದ ಬೇಜಾರು ಮಲ್ಪೊಚ್ಚು ತೊಂದರೆ ಇರ್ನ ಕಮೆಂಟ್ ಬರ್ಪುನ ಬರ್ತದೆ ಜ್ಞಾನ ಹೋದ್ರೆ ಪಾಲು ಇಳಿಯಲ್ಲ ನೀವು ಯಾರ ಪಾಲು ಆಗಿದ್ದೀರಿ ಅಣ್ಣ ಅಂತ ಅಶೋಕ ಅದನ್ನ ಜಪಾನೇ ಅವೇ ರಕ್ಷಿತ್ ಗೊತ್ತಾಂಡೆ ಆರ ಕಾಂಡಲ್ಲ ಕದ್ಲ ಅವೇನೇ ಜಪ ಮಾಡ್ತೇವೆ ಗೊತ್ತಾಂಡ ಆತ ರಕ್ಷಿತ್ ಗೋಪನಂದಲ್ಲ ರವೀಂದ್ರನ್
ಬ್ರೋ ಡೊಕೊಮ್ಮ ಡೊಕೊಮ್ಮ ತಿಕ್ಕೊಂಡು ಅಂದ ರವೀಂದ್ರ ಬ್ರೋ ಕನಂದು ರಕ್ಷಿತ ಆತ್ನ ಹೊರ ಜಪೋನ್ ಉಂತಾವಡೆ ಮೊರಣಿ ಮಾತ ಭಯಂಕರ ಕಾಸ್ಟ್ಲಿ ಇತ್ತು ಮಾರೆ ಬ್ಲೂ ಅವು ಪುರ ತೂತೆ ರವೀಂದ್ರಣ್ಣ ಅದೆಲ್ಲ ನೋಡಿದ್ದೇನೆ ಆಯ್ತಾ ನೀವು ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತು ಅದಕ್ಕೆಲ್ಲ ನಾನು ಹೇಳಿದ್ದು ಜನರನ್ನು ನಂಬಲ್ಲ ದೇವರನ್ನು ನಂಬ್ತೆ ನಾನು ಥ್ಯಾಂಕ್ಸ್ ಅಕ್ಕ ಅರ್ಥ ಮಂತನ್ಬೇಕು ಹೆಂಗೆ ಸೌಮ್ಯ ಈರ್ನ ಬಗ್ಗೆ ಸುಮಾರು ಅರ್ಥ ಆತನ ಗೊತ್ತಾಂಡಿ ಇರ ಬಗ್ಗೆ ಗೊತ್ತಾಂಡ ಇಂಕ್ ಅಂಚ ಚಾನ್ಸ್ ಹಾಕ್ಯಾರ ಮರ್ರೆ ಅಂಚಂಡ ಇನ್ನಿ ಪನಂದಿಲ್ಲ ರವೀಂದ್ರನ್ನೇ ಅದೇ ಬ್ಲೂಗ್ ಇಪ್ಪುನ ರೆಸ್ಪೆಕ್ಟ್ ನರಮಾನಿಗಳೇ ಇಜ್ಜಿ ಇರ ಕರ್ಮ ರಕ್ಷಿತ ಎಂಕ ಓಲ ನೆಟ್ವರ್ಕ್ ಇಜ್ಜಿ ಪನಂದಿಲ್ಲ ಕೃಷ್ಣ ಈರ ನೆಟ್ವರ್ಕ್ ಹೊಡೆಬೋತೀನಿ ಈರ ಇಡೆ ಬೈಜಾರ ಈರ ಇಲ್ಲಾಡ್ದು ಪಿದಾರ್ದು ಜಾರ ಇಲ್ಲಾಡೆಲ್ಲಾರ ಮೂರ್ತಿ ಬ್ರೋ ಹಾಯ್ ಅಂತ ರಕ್ಷಿತ್ ಹಾಯ್ ರಕ್ಷಿತ್ ಬ್ರೋ ಪನಂದಿಲ್ಲ ಕೃಷ್ಣ ಈ ನಗುಗೆ ಕಾರಣ ಏನು ರವೀಂದ್ರಣ್ಣ ಹಾಯ್ ರಕ್ಷಿತ್ ಬ್ರೋ ಅಂತ ಕೃಷ್ಣಣ್ಣ ಜಪದಾಯಕ್ ಗೊತ್ತಲ್ಲ ಇರ್ ಬಿಡ್ಲೇ ಮೂರ್ತಿ ಬ್ರೋ ಚಾಂಡಿಕೆ ಏನಂದಿಲ್ಲ ರಕ್ಷಿತ್ ಸೌಮ್ಯ ಉಲ್ಲಾರ ಗೊತ್ತುಂಟು ಅಕ್ಕನ ಇಬ್ಬರದು ಪೋಪು ಜನ ಗೊತ್ತೇನೆ ರಕ್ಷಿತೇರು ರಕ್ಷಿತ್ ಜ್ವರ ಬಲ್ತಂಡೆ ಯಾನಂಜಿ ಗುಡ್ ಮಾರ್ನಿಂಗ್ ಪಂಡಲ್ಲ ಗುಡ್ ಮಾರ್ನಿಂಗ್ ಕೋಡೆ ಟುಗೆದರ್ ಲೈವ್ ರವೀಂದ್ರ ಬ್ರೋ ಮಿಂಚುಂದಿತ್ತು ಕೋಡೆ ಕಾಮಿಡಿ ಆತನದು ಗುಡ್ಡೆಡಿಲ್ಲ ಇರು ಗುಡ್ಡೆಡೇನಿ ಕಲಲಾಮ್ ಬರ್ತೀನ ಮರಳಿ ಎಂಕ್ ಜಪ ಮಲ್ಪರೆ ಗೌ ಮಾತ ದಾದ ಗೊತ್ತಾಣ ಇಂಕೆಲ್ಲ ಅವು ಇರಡೆ ಪಂಡ್ರ ಗೋಲ್ಡ್ ಸಿಕ್ಕೊಂಡಿನಿ ಏರಿಗೆ ಬ್ಲೂಗೆ ರೆಸ್ಪೆಕ್ಟ್ಗೆ ಚಾ ಜೊತೆಗೆ ತಿನ್ನಲು ರಸ್ಕ್ ಬಟರ್ ಸಾಕಲ್ವಾ ರಕ್ಷಿತಣ್ಣ ಅಂತ ಅಶ್ವಥ ದಾದೆ ಎಂಕೇನು ಜ್ಯಾನು ಮೂಗಿ ಇರಕ್ಕೇನಂದ ರಕ್ಷಿತ್ ಇರಕ್ಕೆ ಒಲ್ಲೆ ನೋಡಿದ ಅಂಚಿನ ಬ್ಲೂ ಏರೆಗ್ ಬೋರ್ಡ್ ಪನಂದಿಲ್ಲ ರವೀಂದ್ರಣ್ಣ ಚಾಂಡ ಇರ್ನಾಂಡ ರಕ್ಷಿತ್ ಬ್ಲೂ ಪನಂದಿಲ್ಲ ಕೃಷ್ಣನ್ ಅಶು ಇರೇನ ಎನ್ನ ಆಂಡ ಮೂರ್ತಿ ಬ್ರೋ ಪನಂದಿಲ್ಲ ರಕ್ಷಿತ ಬನ್ನಿ ಜನರೇ ಅಂತ ರವೀಂದ್ರಣ್ಣ ಒಳ್ಳೆ ಪಣ್ಣ ಹುಚ್ಚ ಅಂದ ನೀರು ಡಿಪ್ಪುಂಡುಲೆ ರಕ್ಷಿತ ಅವು ಅಲ್ಲ ಇರ್ನ ಕೆಬಿಕ ನೋಡ್ದು ನಾನು ಹೈಡಲ್ಲಿ ಇರ್ಬೇಡಿ ಇನ್ನು ಜನರಂತೆ ಮಿಂಚುನಾ ಅಂದು ಕೋಡೆ ಬಾರಿ ಚಂಡ ಮುಂಡೇರಿತ್ತೀರಿ ಚಂಡ ಮುಂಡೇರ್ನ ಅವತಾರ ಒಂದಿತ್ತು ಕೋಡೆ ಏರ್ ಪನ್ನಿ ಒಂಜಿ ಅಕ್ಷರ ಪನ್ಲೆ ಅವು ಏರ್ಲ ಇಜ್ಜಿ ಸೌಮ್ಯ ಅಂಚ ಪನ್ನಿ ಅತ್ತು ಏರ್ನ ಬಗ್ಗೆ ಒಂಜಿ ಅದೇ ಗೊತ್ತಂಡೆ ಏನವನೋಡು ಈರು ಪಂದಿತ್ತಾರತ್ತ ಈರು ಎಡ್ಡೆಕ್ಕ ಅಂಚೆ ಪುರ ಎಂಕಲ ಆ ಭಾವನೆ ಬೈದ ಕೋಟೆ ಆತೆ ಬಕ್ಕದ ಆಲೈಚಿರು ನಾನು ಏರು ಬನ್ನಿ ದಾಯಿಗೆ ಬನ್ನಿ ಅಪ್ಪು ಬುಡ್ಚ ಅವಲ್ಪನೆ ಉಂಟಾడు ಅಂಚಂಡ ತೆಡಿಲು ಬರ್ಪುಂಡಿ ಬಂದಿಲ್ಲ ರವೀಂದ್ರಣ್ಣ ತೆಡಿಲು ಬರ್ಪುಣಿ ಇತ್ತೆ ಬರ್ಪುಣ ಒಂಜಿ ಅರ್ಧ ಗಂಟೆ ಬರ್ಪುಂಡು ಯಾನ ನೀರು ದಾಡೆ ಪೋತು ಜತ ಅವು ಎಂಚ ಒಳ್ಳೆ ಕೆವಿಗೆ ಹೋಯಿನಿ ಕೊಡಪನನ್ನು ವಿನ್ ಬೈದನ ರಕ್ಷಿತ್
ತುಯ್ಯಾರೆ ಇರು ಕಾಂಡ ನೀರು ಮೀನು ಕನನಾಗ ಕೊಡಪ ನೋಡಿ ಬರ್ತಿತ್ತಲ್ಲ. ಮಧು ಅವರು ಬಂದರು. ಹಾಯ್ ಮಧು ಅವರೇ, ಹೇಗಿದ್ದೀರಾ? ಹಾಯ್ ಸೊಪ್ಪು ಅಂತ ಹೇಳ್ತಿದ್ದಾರೆ. ಆಯಿತಾ, ಸೊಪ್ಪು ಆಯಿತಾ ಊಟ? ಅಂದರೆ ನಾನು ಇವತ್ತು ಕಡುಬು ತಿಂದಿದ್ದೇನೆ, ಮತ್ತು ಕಾಫಿ ಇಲ್ಲ. ಮಧು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಎಂತಾಯಿತು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದೀರಾ? ರವಿ ಬ್ರೋ ಹಾಯ್ ಅಂತ ಮಧು ಅವರು. ಹೌದು ರವೀಂದ್ರಣ್ಣ, ಇದು ಕೊಡಪನದಲ್ಲಿ ತರುವಾಗ ಅದರಲ್ಲಿ ಒಳ್ಳೆ ಇತ್ತ ಅಂತ, ಅದು ಕಿವಿಗೆ ಹೋದದ್ದು ಇವರದ್ದು ರಕ್ಷಿತ್ ಅವರ ಕಿವಿಗೆ. ಕೊಡಪನ ಇಚ್ಚಿ ಮುಲ್ಪ ಯಾನು ಹಾಗಾದ್ರೆ ಅದೇ ಚೊಂಬಲ್ಲಿ ಇರಬೇಕು ನೋಡಿ. ಚೊಂಬಲ್ಲಿ ಬಂದಿದೆ, ಚೊಂಬಲ್ಲಿ ಬಂದದ್ದುಂಟಲ್ಲ ಅದು ನಿಮ್ಮ ಕಿವಿಗೆ ಹೋಗಿದೆ ರಕ್ಷಿತ್. ನೀವು ನೋಡಲಿಲ್ಲ ಬೆಳಿಗ್ಗೆ ಚೊಂಬಲ್ಲಿ ನೀರೆಲ್ಲ ತರುವಾಗ ನೋಡ್ಬೇಕಾಯ್ತು. ತೆಡಿಲ್ ಬಂದರೆ ತೆಡಿಲ್ಲ ಸಿಗುತ್ತೆ ನಾಳೆ ಅಂತ ಅಶೋಕ. ವೈಟಿ ಪೂರ್ತಿ ನಿಮ್ಮ ಕಡೆ ಅವರೇ ಆದರೂ, ಹಾಂ ವೈಟಿ ಪೂರ್ತಿ ನಿಮ್ಮ ಕಡೆ ಅವರೇ ಆದರೂ ಸೊಪ್ಪು ಎಂತ ಹೇಳಿ ಮತ್ತು ಯಾನ್ ಪಾಪನೇ ರುಚಿ ಇಲ್ಲಪ್ಪ. ನಿಮಗೆಲ್ಲ ಬೈಯುವವರು ಯಾರು ರವೀಂದ್ರಣ್ಣ? ಸ್ವಾರಿ ಓ ಸಾರಿ, ಚೊಂಬಲ್ಲ ಲೋಟದಲ್ಲಿ ನೀರು ತಂದದ್ದ. ಹಾಗಾದರೆ ಲೋಟದಲ್ಲಿ ಇರಬೇಕು ರಕ್ಷಿತ್. ಲೋಟ ನಿಮಗೆ ಲೋಟದಲ್ಲಿ ನಿಮಗೆ ಬಂದದ್ದು ಗೊತ್ತಿಲ್ಲ. ನೀವು ಬೆಳಿಗ್ಗೆ ಎಲ್ಲ ನೀರು ತರುವಾಗ ಉಂಟಲ್ಲ ನೋಡ್ಬೇಕಂತ. ವಿಸ್ಮಿತಲ್ಲ ತೀರ್ನ ಮಂಡ್ಯ. ಓಕೆ ಬಾಯ್. ಹೋಗುದ ಮಧು ಅವರು? ಎಲ್ಲಿಗೆ ಹೋಗುದು ನೀವು? ನಿಲ್ಲಿ, ಯಾಕೆ ಹೋಗುದು? ಏನಾಯ್ತು ಹೇಳ್ಬಿಟ್ಟು ಹೋಗಿ. ಬೇಜಾರಾಯ್ತಾ? ಹತ್ತು ಮಲ್ಲ ಒಳ್ಳೆ ಲೋಟ ಗೆಂಚ ಬರ್ತೀನಿ. ಓ ಅಷ್ಟು ದೊಡ್ಡ ಒಳ್ಳೆ ಲೋಟಗೆ ಹೇಗೆ ಬಂದದ್ದು? ಅದಕ್ಕೆ ಖುಷಿ ಆಯಿತು ನಿಮ್ಮ ಲೋಟ ನೋಡಿ ಅಂತಲ್ಲ, ಹಾಗಾಗಿ ಅದು ಲೋಟಕ್ಕೆ ಬಂದು ಕೂತಿತ್ತು. ಭಾಷೆ ಇಚ್ಛ. ನೀವು ಬ್ಯುಸಿ? ನಾನು ಬ್ಯುಸಿ ಇಲ್ಲ ಮಧು ಅವರೇ. ಎಂತ ಬ್ಯುಸಿ ನೋಡಿ, ಮಾತಾಡ್ತಿದ್ದೇನೆ ನಿಮ್ಮ ಹತ್ರ ಕೂಡ, ಎಲ್ಲರ ಹತ್ರ ಕೂಡ ಮಾತಾಡ್ತಿದ್ದೇನೆ. ಬ್ಯುಸಿ ಅಂತ ಅದರಲ್ಲಿ. ಹಾಂ, ನಿಮ್ಮನ್ನು ಕೂಡ ಕೇಳಿದೆ ಟೀ ಕುಡಿದ್ರಾ ಅಂತ. ನೀವು ಎಂತ ನೀವು ಹಾಗೆಲ್ಲ ಮಾಡ್ಬೋದಾ? ಲೋಟದಲ್ಲಿ ನೀರು ಇಟ್ಕೊಳ್ದು ಯಾರು ಇವಾಗ ಪಾಠ ಮಾಡಿ ತಿಳಿಸಿದ್ರು ರಕ್ಷಿತ ಅಣ್ಣಂಗೆ ಅಂತ ಅಶೋಕ ಅಲ್ವಾ? ಮಧು ಅವರೇ ಮಾತಾಡಿ. ಮಧು ಅವರೇ ಮಾತಾಡಲ್ವಾ? ಕಾಡಿನಲ್ಲಿ ಸೊಪ್ಪು ಸಿಗುತ್ತಾ? ಹೌದು ಸೊಪ್ಪು ಸಿಗುತ್ತೆ. ಬೇಕಾ ನಿಮಗೆ ರವೀಂದ್ರಣ್ಣ? ಕಾಡಲ್ಲಿ ಸುಮಾರು ಬಗೆಯ ಸೊಪ್ಪಿದೆ. ಸೊಪ್ಪಿನಲ್ಲಿ ಕೂಡ ಔಷಧೀಯ ಗುಣ ಇದೆ ಕೆಲವದ್ರಲ್ಲಿ. ನಿಮಗೆ ಗೊತ್ತುಂಟಾ ಗೊತ್ತಿಲ್ವಾ ಅಂತ ಗೊತ್ತಿಲ್ಲ. ಇನ್ನೊಮ್ಮೆ ಎಂತ ಗೊತ್ತಾ, ನಾನು ಕೆಲವು ಸೊಪ್ಪಿದ್ದು ಇದೇ ಹೇಳ್ತೇನೆ, ಔಷಧಿ ಯಾವುದಕ್ಕೆಲ್ಲ ಯಾವ್ಯಾವ ಸೊಪ್ಪನ್ನು ಔಷಧಿಯಾಗಿ ಬಳಸ್ತಾರಂತ. ಆಯಿತಾ, ಹೇಳಿ ಸೊಪ್ಪು ಎಂತ ಗೊತ್ತಾ ಮಧು? ಅಂತ ಎಂತ ತಿಂದ್ರಿ ಈಗ ಸಂಜೆ ಹೊತ್ತು? ಎಬೋ ಲೋಟಗತ್ತ ಮಲ್ಲ ಒಳ್ಳೆ ಬೈದು ನನ್ನ ಬ್ಯಾರಲ್ದಿತ್ತನ್ನ. ಹೌದು ಮಾರ್ರೆ, ಅನಕೊಂಡು ಬರ್ತಿತ್ತು ಅದು ಕಿವಿಗೆ ಹೋಗಿ. ಮತ್ತೆ ಅದು ದೊಡ್ಡದಲ್ವಾ, ಆಚೆ ಈಚೆ ಕಾಣಿಸ್ತಿತ್ತು ರಕ್ಷಿತ್. ಎರಡು ಕಡೆ ಕೂಡ ಕಾಣಿಸ್ತಾ ಇರ್ತಿತ್ತು ಅನಕೊಂಡು. ಹೌದು ಉಂಟಲ್ಲ, ನಾನು ಮಧ್ಯಾಹ್ನ ಊಟ ಮಾಡಿದ್ದು ಗೈಸ್. ಹೌದಾ, ಸರಿ ಅಕ್ಕ ಅಂತ ಹೇಳ್ತಿದ್ದಾರೆ ಸೌಮ್ಯ. ಅಶು ಇರೇನು ತೋಲೆ ಇತ್ತು ಮನೆಯಲ್ಲಿ ರಕ್ಷಿತ್. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ರವೀಂದ್ರಣ್ಣ. ಸೌಮ್ಯ ಟೀ ಕುಡಿದ್ದ ಅಂತ ಅಶೋಕ. ಮಧು ಪಿನ್ನ ಹಿಡಿಗೆ ಒಂದು ಕನೆಕ್ಟ್ ಆಗಿತ್ತು ಮಧು. ಒಣಸಾಂಡ ಒಣಸು ಗಟ್ಟಿ ತಿಂಡೆ, ಗಟ್ಟಿ ಮಧ್ಯಾಹ್ನ ಗಟ್ಟಿ ತಿಂಡಿ ಹಾಂ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಲ್ವಾ ರವೀಂದ್ರಣ್ಣ? ಅನಕೊಂಡ ಉಂಟಲ್ಲ ಆಚೆ ಈಚೆ ಕಿವಿಯಲ್ಲಿ ಕಾಣಿಸ್ತಾ ಇತ್ತು. ಅದರ ತಲೆ ಈ ಸೈಡಲ್ಲಿ, ತಲೆ ಒಂದು ಸೈಡ್, ಬಾಲ ಒಂದು ಸೈಡಲ್ಲಿ. ಫೋನ್ ಸರಿಯಾಡಿ. ಫೋನ್ ಸರಿಯಾಗಿತ್ತು ರಕ್ಷಿತ್, ಸರಿ ಆಯಿತು. ಹೊರಟದ ಇನ್ನು ನಾಳೆನಾ? ನಾಳೆ ಆಟ, ನಾಳೆ ಆಟ ರೆಡಿ ಆಗಬೇಕು. ಹಾಂ ಏ ಪಜೀರ್ ತಿನ್ರ ಅಂತ ಪೆತ್ತ
ಮೊಲ್ಲ ಕತೆ ಇಟ್ಟುಂಡು. ಬಾಯ್ ಬಾಯ್. ಎಂತ ಗೊತ್ತ ಗೈಸ್ ಅಂತ ರವೀಂದ್ರ ಅಣ್ಣ ಹೇಳ್ತಿದ್ದಾರೆ, ಗೊತ್ತಿಲ್ಲ ಗೈಸ್ ಅಂತ ರಕ್ಷಿತ್ ಅಣ್ಣ ಅಂತ ಹೇಳ್ತಿದ್ದಾರೆ. ನಾ ಮಧ್ಯಾಹ್ನ ಊಟ ಮಾಡಿದ್ದು ಗೈಸ್. ಹೌದಾ ರವೀಂದ್ರ ಅಣ್ಣ? ಜ್ವರ ಬಂದಿತ್ತು ಫೋನ್ಗೆ, ಗೊತ್ತಾಯ್ತಾ? ಮುದ್ದು ಪೆದ್ದು. ಇದು ಯಾರು? ಹೀರೋ ಅಣ್ಣನಾ? ಹೀರೋ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಅದೊಂದೇ ಗೊತ್ತಿರೋದು ನನಗೆ, ಒಣಸಾಂಡ ಅಂತ. ಹೌದಾ? ಉಳಿದದ್ದು ಕೂಡ ಕಲಿಸುವ ನಿಮಗೆ, ಆಯಿತಾ? ಅಂದರೆ ನಾವು ಎಂತ ಹೇಳೋದು, ಹೇಗಿದ್ದೀರಾ ಅಂತ ಕೇಳ್ತೇವಲ್ಲ, ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಎಂಚೊಲ್ಲರ್ ಅಂತ ಕೇಳ್ತೇವೆ, ಆಯಿತಾ ಮಧು? ಅದನ್ನೊಂದು ನೆನಪಿಡಿ. ರಕ್ಷಿತ್ ಬ್ರೋ ಹಾಯ್, ಹೇಗಿದ್ದೀರಾ ಅಂತ ಹೀರೋ ಅಣ್ಣ ಇರಬೇಕಿತ್ತು. ಬೊಕ್ಕ ಎಂಕಲ್ದಾದ ಸಾರು ತಿಂದು. ಹೌದಾ ರಕ್ಷಿತ್? ಎಂತ ಗೊತ್ತಾ ಗೈಸ್, ನಾ ಉಂಡೆ ವೈಟ್ ರೈಸ್ ಅಂತ ಅಶೋಕ. ಉಲ್ಲಾಸ್ ಬ್ರೋ ಅಂತ ರಕ್ಷಿತ್. ಎಂಚ ಉಲ್ಲಾರ? ಎಂಚ ಉಲ್ಲಾರ ಅಂದರೆ ಹೇಗಿದ್ದೀರಾ ಅಂತ. ನಾನು ಯಾನ್ ಸೌಖ್ಯ ಬಂಡ, ನಾನು ಚೆನ್ನಾಗಿದ್ದೇನೆ ಅಂತ ಹೇಳಬೇಕು. ಸಾರಿ, ನಾನು ಚೆನ್ನಾಗಿದ್ದೇನೆ ಅಂದರೆ ನಾನು ಯಾನ್ ಸೌಖ್ಯ ಎಂದು ನೋಡು, ಹಿಂಗೆ ಕಾಪು ಜೀರೆ ಪಾಠ ಅಂತ. ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ರಕ್ಷಿತ್ ಬ್ರೋ ಅಂತ ಹೀರೋ ಅಣ್ಣ ನೀವೇ ಅಲ್ವಾ ಹೇಳಿ. ಉಲ್ಲಾಸ್ ಬ್ರೋ ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ ಅಂತ ರಕ್ಷಿತ್. ನಾ ಮಧ್ಯಾಹ್ನ ಊಟ ಮಾಡಿದ್ದು ಗೈಸ್. ನೀವು ಯಾಕೆ ಊಟ ಮಾಡಿದ್ದು ರವೀಂದ್ರ ಅಣ್ಣ? ಗಟ್ಟಿ ಇವತ್ತು ಫುಲ್ ಫೇಮಸ್ ಆಯಿತು, ವೈರಲ್ ಆಯಿತು. ಯಾನ್ ಸೌಖ್ಯ? ಹೌದಾ, ನೀವು ಸೌಖ್ಯನಾ? ಹೀರೋ ಅಣ್ಣ ನೀವಲ್ವಾ ಹೇಳಿ. ಹೀರೋ ಅಣ್ಣ ಎಂತ ನೀವು? ಓಕೆ. ಸ್ಲೇಟು ಬಳಪ ತರಲ ಸೊಪ್ಪು ತನ್ನಿ ಮಧು ಅವರೇ, ತನ್ನಿ ಕಲಿಸ್ಕೊಡ್ತೇನೆ, ಆಯ್ತು? ಬರ್ತಕೊಳ್ಳಿ ಒಂದೊಂದೇ, ನಾನು ಹೇಳ್ತೇನಲ್ಲ ಅದನ್ನು ಬರ್ತಕೊಂಡ್ರುಂಟಲ್ಲ ನೀವು ಖಂಡಿತ ತುಳುಬಾಗುತ್ತುಂಟು. ಹೊರಟದ್ದ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಯಾರು? ಎನ್ನ ಪರ ಫ್ರೆಂಡಿ ಯಾರು? ಉಲ್ಲಾಸ್ ಬ್ರೋ ಅಂದ. ಪೆದ್ದು ನೀನು ಯಾರು ಮುದ್ದು? ಇದು ಹೀರೋ ಅಣ್ಣನೇ ಇರಬೇಕು, ಅವ್ರು ಹೇಳಲ್ಲ ಮಾರೆ ಪಾಪಿ. ಸ್ಲೇಟ್ ಬೇಡ ಮಲ್ಲ ಬುಕ್ಕು ತನ್ನಿ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಹೌದು, ದೊಡ್ಡದು ಬುಕ್ಕು ತನ್ನಿ, ನಾವು ಒಂದೊಂದೇ ವರ್ಡನ್ನು ಹೇಳ್ತೇವೆ, ಅದನ್ನು ನೀವು ಬರ್ತಕೊಳ್ಳಿ. ಮುಂದೆ ನೀವು ಖಂಡಿತ ಯಾರಿಗೆಲ್ಲ ತುಳು ಕಲಿಬೇಕಂತ ಆಸೆ ಇದೆ ನೋಡಿ, ಅವರು ಖಂಡಿತ ತುಳು ಕಲಿತಾರೆ, ಆಯಿತಾ? ಅಲ್ಲಿ ಯಾರು ಅದು ನನ್ನ ಫ್ರೆಂಡ್ ಇಲ್ಲಿ ಹೊರಟದ್ದು, ಅದಕ್ಕೆ ಅವರು ಹೋದ್ರು. ಓಕೆ ಬಾಯ್ ಆಲ್ ಅಂತ ಹೇಳ್ತಾರೆ ಅಶೋಕ ಹೊರಟದ್ದ, ಬಾಯ್ ಬಾಯ್. ಯಾರು ಅವನು ಹೀರೋ ಅಣ್ಣ? ನಿಮ್ಮ ಮಂಡೆ ಮೇಲೆ 2 ಬಿಡ್ತೀನಿ. ಅಯ್ಯೋ ಇದು ಯಾರು ಮಾರ? ನಾನು ಯಾರ್ಯಾರು ಕರೆದೇನ ಅಂತ ಬೈಬೇಡಿ ಮಾರ. ಅಶು ನಿಲ್ಲಿ ಅಂತ ಹೇಳ್ತಿದ್ದಾರೆ ರಕ್ಷಿತ್. ತನ್ನಿ. ಉಲ್ಲಾಸ್ ಅವರೇ, ನಿಮ್ಗೇನಾದರೂ ತುಳು ಕಲಿಯುವ ಆಸೆ ಇದೆಯಾ? ಪಾಪು ಬಾಯ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್ ಲೈವ್. ಥ್ಯಾಂಕ್ ಯು ಅಶೋಕ. ಹಾಗೆ ಉಲ್ಲಾಸ್ ಇದು ಹೀರೋ ಅಣ್ಣನೇ ಪಕ್ಕ, ನನಗೆ ಗೊತ್ತು. ಯಾಕೆಂದರೆ ಗೊತ್ತಾಗ್ತದೆ, ನಿಮ್ಮದು ಬ್ಲೂ ಕೊಟ್ಟಿದ್ದೇನೆ. ಎಂತ ಗೊತ್ತಾ ಉಲ್ಲಾಸ್ ಅಣ್ಣ, ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ, ಆಯಿತಾ? ಬುಕ್ ಏನು ಒಂದು ದೊಡ್ಡ ಲಾಂಗ್ ಬುಕ್ ಓಕೆ, ಬರೆಯೋದಿಲ್ಲ, ನಿನ್ನ ಮಂಡೆ ಮೇಲೆ 2 ಬಿಡ್ತೀನಿ ಅಷ್ಟೇ ನೋಡಿ. ಹೀರೋ ಅಣ್ಣನೇ ಇದು, ನೀವೇ ನನಗೆ ಪಕ್ಕ ಗೊತ್ತಾಯ್ತು, ಆಯಿತಾ? ಇದು ಡೈಲಾಗ್ ಎಲ್ಲ ಕೇಳುವಾಗ ನೀವೇ ಅಂತ ಗೊತ್ತಾಯ್ತು. 400 ಪುಟದ್ದು ತಗೊಂಡು ಬನ್ನಿ. ಸಾಕಾ 400 ಪುಟದ್ದು? ಅದಕ್ಕಿಂತ ಜಾಸ್ತಿ ತನ್ನಿ, ಬೇಕಾಗ್ತದೆ. ಮುದ್ದು ಪೆದ್ದು, ನಾನು ಉಲ್ಲಾಸ್. ಅಯ್ಯೋ ಯಾಕೆ ಹೀಗಾಯಿತು? ಮುದ್ದು ಅಂತ ಹೇಳ್ತಿದ್ದಾರೆ ಸೌಮ್ಯ. 400 ಯಾಕೆ 600 ರಕ್ಷಿತ್ ನೋಡಿ, ಅವರು ಜಾಸ್ತಿ ತರ್ತಾರೆ 600 ಪುಟದ್ದು. ಉಲ್ಲಾಸ್ ಬ್ರೋ ಅವರಿಗೆ ಗೆಸ್ ಆಗಲ್ಲ ಬಿಡಿ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಯಾರು ಮಾರ ರಕ್ಷಿತ್? ನಂಗೆ ಗೊತ್ತಿಲ್ಲ, ಹೇಳಿ ಬೇಗ, ಪೆಟ್ಟು ಕೊಡ್ತೇನೆ ನೋಡಿ. ಸೌಮ್ಯ ಹೇಳಿ ಸೌಮ್ಯ.
ಏನು ವಿಶೇಷ ನೋಡಿ ರಕ್ಷಿತ್ ಬ್ರೋ ಅಂತ ಹೇಳಿದ್ದಾರೆ. ಓಕೆ ಬ್ರೋ 10 ಪೆನ್ ಯಾಕೆ ಆಶಕ್ ಬ್ರದರ್ ಹಾಯ್ ಹಾಯ್ ಎಂಚಲ್ಲರ 10 ಯಾಕೆ ನೋಡಿ 10 ಯಾಕೆ ಅಂತ 14 ತಾರೀಕು ಉಲ್ಲಾಸ್ ಬ್ರೋ ಎಲ್ಲಿ ಕೂಡ ಕಾಣಿಸ್ತಿಲ್ಲ ನೀವು ಅಂತ ಹೇಳ್ತಿದ್ದಾರೆ ರಕ್ಷಿತ್. ಅದು ಉಲ್ಲಾಸ್ ಇದ್ದಾರಲ್ಲ ಅವರೇ ಇವರು ಹೀರೋ ಅಣ್ಣ ಆಯ್ತಾ, ಮುದ್ದು ಪೆದ್ದು ಅಂತ ಹೇಳ್ತಿದ್ದಾರೆ. ಅದೇ ನಂಗೆ ಇದು ಅವರೇ ಚಾ ಡೆಸಿಸ್ ಚಾ ಇಜ್ಜಿ ಇರ್ನಾಡ ಆಶಕ್ ಬ್ರದರ್. ಓ 4:15 ಆಯ್ತಲ್ಲ. ಎಂತ ಗೊತ್ತಾ, ಈಗ ಟುಗೆದರ್ ಲೈವ್ ಮಾಡ್ತೇನೆ, ಯಾರೆಲ್ಲ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗ್ಬೋದು ಓಕೆನಾ. ರಕ್ಷಿತ್ ರೆಡಿ ಇದ್ದೀಸ್ ಹೇಳಿ, ನಾನೀಗ ಟುಗೆದರ್ ಲೈವ್ಗೆ ಎಂಟ್ರೆ. ನೀವೆಲ್ಲ ರೆಡಿಯಾ? ಹ್ಞೂ ಬ್ರೋ ನಾನು ಕೂಡ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಹೇಳಿ ನನ್ನ ಜೊತೆ ಮಾತಾಡೋಕ್ಕೆ ಯಾರು ರೆಡಿ ಇದ್ದೀರಾ? ಯಾವಾಗ? ಈಗ ಟುಗೆದರ್ ಪಂಡ 2 ಜನ ಲೈವ್ ಮಾಡ್ಕೊಂಡು ರಕ್ಷಿತ್ ಓಕೆನಾ. ಒಂದೇ ಲೈವಲ್ಲಿ ಇಬ್ಬರು ಎಲ್ಲೋ ಅಂತ ಹೇಳ್ತಿದ್ದಾರೆ. ಮುದ್ದು ಪೆದ್ದು ಇಲ್ಲ ಹೀರೋ ಅಣ್ಣ, ಇದು ನೀವೇ ನಂಗೆ ಗೊತ್ತು. ಸೊಪ್ಪು ನಾನು ಜಾಯ್ನ್ ಆಗ್ತೀನಿ. ಓಕೆ ಓಕೆ, ಯಾರೆಲ್ಲ ಜಾಯ್ನ್ ಆಗ್ತೀರಾ ಜಾಯ್ನ್ ಅದು ಯಾವಾಗಲೂ ಆಗುತ್ತೆ 4:15. ಹೌದಾ? ಏಪ ಕ್ಲಾಸ್ಗೆ ತೊಂಬರಿಗೆ ಅವರಿಗೆ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ ಆಯಿತಾ. ಯಾರಾದರೂ ಬೇರೆ ಯಾರಾದರೂ ತುಳು ಕಲಿಯುವವರು ಇದ್ದರೆ ಉಂಟಲ್ಲ ನನ್ನ ಹತ್ರ ಕಲಿಬೋದು ಓಕೆನಾ. ನಾನು ಹೇಳಿಕೊಡ್ತೇನೆ, ನನಗೆ ಗೊತ್ತಿದ್ದಷ್ಟು ತುಳುವನ್ನು ಹೇಳಿಕೊಡ್ತೇನೆ. ಅವನ ಅಜ್ಜಿ ಹೀರೋ ಅಣ್ಣ, ನಾ ಯಾರು ನೀವೇ ಅವರು, ಬೇರೆ ಯಾರಿಗೂ ನಾನು ಬ್ಲೂ ಕೊಟ್ಟಿಲ್ಲ ಹೀರೋ ಅಣ್ಣ. ನೀವು ಆಟ ಆಡಬೇಡಿ ನನ್ನ ಹತ್ರ. ಉಲ್ಲಾಸ ಅಂತ ಇಲ್ಲ, ನಾನೇ ಹೆಸರಿಟ್ಟದ್ದು ಅವರಿಗೆ. ಕ್ಲಾಸ್ ತಗೊಳ್ಳಿ ಮಾಸ ಆಗಬೇಡಿ ಅಂತ ಹೇಳ್ತಿದ್ದಾರೆ ಅಶೋಕ್. ನಾನೇ ಅವರಿಗೆ ಹೆಸರಿಟ್ಟದ್ದಾಯ್ತಾ, ಅವ್ರು ಮರ್ತು ಬಿಟ್ಟು. ರಕ್ಷಿತ್ ಬ್ರೋ ಮುಖ್ಯ ತಲೆ ಕೆಟ್ಟಿದ ಅಂತ ಹೇಳ್ತೆ ಕುಲೆ ಯಾನ್ ಬರ್ಪುಚ್ ಅಂದ. ಓಕೆ ಸರಿ, ನಾನು ಲೈವ್ ಎಂಡ್ ಮಾಡಿ ಈಗ ಟುಗೆದರ್ಗೆ ಬರ್ತೇನೆ ಆಯಿತಾ. ಎಲ್ಲರೂ ಫ್ರೀ ಇದ್ದವರು ನೋಡುವ ಬನ್ನಿ. ಇದನ್ನು ಎಂಡ್ ಮಾಡ್ತೇನೆ. ಬಾಯ್ ಎಲ್ರಿಗೂ, ಟಾಟಾ. ಈಗ 2 ನಿಮಿಷದಲ್ಲಿ ಮತ್ತೆ ಲೈವ್ಗೆ ಬರ್ತೇನೆ ಆಯಿತಾ. ಟಾಟಾ ಗೈಸ್, ಧನ್ಯವಾದ.